ಸ್ಪಂದನ ವಾಹಿನಿಯ ಸಮಸ್ತ ವೀಕ್ಷಕ ಬಾಂಧವರಿಗೆ ನಮಸ್ಕಾರ. ಪ್ರತಿಭೆಯ ಪ್ರತಿಹೆಜ್ಜೆ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕುಮಾರ್ ವಿಟ್ಲ. ಪ್ರತಿಭೆ ಅನ್ನೋದು ಎಲ್ಲರಲ್ಲೂ ಇರುತ್ತೆ, ಆದರೆ ಪ್ರತಿಭೆಯ ಬೆನ್ನಟ್ಟಿ ಸಾಧನೆಯ ಶಿಖರ ಏರುವವರು ಅಥವಾ ಆ ರೀತಿಯ ಪ್ರಯತ್ನವನ್ನು ಮಾಡುವವರು ಬಹಳಷ್ಟು ಕಡಿಮೆ ಮಂದಿ. ಜೀವನದಲ್ಲಿ ಬರುವಂಥ ಒಂದಷ್ಟು ಸವಾಲುಗಳಿಗೆ ಹೆದರ್ತಾರೆ ಅಥವಾ ಆ ಸವಾಲನ್ನು ಸ್ವೀಕಾರ ಮಾಡುವುದಕ್ಕೆ ಹಿಂದೇಟನ್ನು ಹಾಕ್ತಾರೆ. ಆದರೆ ಸವಾಲನ್ನು ಸ್ವೀಕರಿಸಿ ಆ ಅನುಭವಗಳು ಹೇಗಿದ್ರೂ ಕೂಡ ಸ್ವೀಕಾರ ಮಾಡಿಕೊಂಡು ಆ ಸಾಧನೆಯತ್ತ ಹೆಜ್ಜೆ ಹಾಕುವಂಥ ಒಂದಷ್ಟು ಯುವ ಪ್ರತಿಭೆಗಳು, ಜೊತೆಗೆ ಅವರ ಜೀವನ ಹೇಗಿದೆ, ಅವರಿಗೆ ಸಿಗುವಂಥ ಅನುಭವಗಳು, ಸೋಲು ಸವಾಲಿನ ಕ್ಷಣಗಳಿರ್ಬೋದು, ಸಂತಸದ ಖುಷಿಯ ದಿನಗಳಿರ್ಬೋದು, ಹೇಗಿರ್ತವೆ ಅನ್ನುವಂಥ ಕುತೂಹಲಕ್ಕೆ ಪ್ರತಿಭೆಯ ಪ್ರತಿ ಹೆಜ್ಜೆ ಕಾರ್ಯಕ್ರಮ ಉತ್ತರವಾಗಿ ನಿಲ್ತಾ ಇದೆ. ಇವತ್ತು ಪ್ರತಿಭೆಯ ಪ್ರತಿ ಹೆಜ್ಜೆ ಕಾರ್ಯಕ್ರಮದಲ್ಲಿ ಅತಿಥಿಗಳಿದ್ದಾರೆ. ಇವರು ತನ್ನ ಬಾಲ್ಯ ಜೀವನದಿಂದಲೇ ಸಾಧನೆಗೆ ಸಾಕ್ಷಿಯಾದವರು. ತನ್ನ ಶೈಕ್ಷಣಿಕವಾಗಿ ಸಾಧನೆಯನ್ನು ಮಾಡ್ತಾ ಆ ಬಳಿಕ ಸಾಂಸ್ಕೃತಿಕವಾಗಿ ಶೈಕ್ಷಣಿಕದ ಜೊತೆಯಲ್ಲಿ ಒಂದಷ್ಟು ಸಾಧನೆಯ ಹೆಜ್ಜೆಯನ್ನು ಇಟ್ಟವರು. ದಾಖಲೆ ಮಾಡೋದನ್ನು ಒಂದಷ್ಟು ಜನರಿಗೆ ತೋರಿಸ್ಕೊಟ್ಟವರು, ಆ ರೀತಿಯಲ್ಲಿ ಸ್ಫೂರ್ತಿಯಾದವರು. ಸಾಂಸ್ಕೃತಿಕ ಕ್ಷೇತ್ರದ ವಿವಿಧ ಮಜಲುಗಳಲ್ಲಿ ನಡೆದಾಡಿದವರು, ವೇದಿಕೆ ರಂಗಸ್ಥಳದಲ್ಲಿ ಮಿಂಚಿದವರು, ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಿಕೊಂಡು ರಾಜ್ಯ ಮತ್ತು ರಾಷ್ಟ್ರ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿರುವಂಥ ಅದ್ಭುತ ಪ್ರತಿಭೆ ನಮ್ಮ ಜೊತೆಗಿದ್ದಾರೆ. ಬಿಂದ್ಯಾ ಎಲ್ ಶೆಟ್ಟಿ ಅವರು. ಆತ್ಮೀಯವಾಗಿ ನಾನು ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ. ಬಿಂದ್ಯಾ ಅವರೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಒಂದು ನೀವು ನಗ್ತಾ ಇರೋದು ಬಹಳಷ್ಟು ಖುಷಿ ಆಯಿತು, ಆದರೂ ಕೇಳ್ತಾ ಇದ್ದೀನಿ, ಹೇಗಿದ್ದೀರಾ ತಾವು? ಚೆನ್ನಾಗಿದ್ದೀವಿ, ನೀವು ಹೇಗಿದ್ದೀರಿ? ನಾವು ಚೆನ್ನಾಗಿದ್ದೀವಿ. ಸೊ ನಗ್ತಿರೋರು ನೋಡುವಾಗ ತುಂಬಾ ಚೆನ್ನಾಗಿರ್ತಾರೆ, ಅವರ ಜೀವನದಲ್ಲಿ ಎಲ್ಲವೂ ಕೂಡ ಇರುತ್ತೆ. ಸೊ ಹಾಗಾಗಿ ನಿಮ್ಮ ಜೀವನದಲ್ಲಿ ನಿಮಗೆ ಸಿಕ್ಕಿರುವಂಥ ಅನುಭವಗಳ ಮಾತುಕತೆ ಅನ್ನುವಂಥದ್ದು ನಡೀತಾ ಇರ್ತದೆ. ಒಂದನೇದಾಗಿ SSLCಯಲ್ಲಿ ಅಂದರೆ 2016ರಲ್ಲಿ ರಾಜ್ಯಕ್ಕೆ 6ನೇ ಸ್ಥಾನ, PUC 2018ರಲ್ಲಿ ರಾಜ್ಯಕ್ಕೆ 5ನೇ ಸ್ಥಾನ. ಇವೆಲ್ಲವೂ ಕೂಡ ಶೈಕ್ಷಣಿಕ ಸಾಧನೆಗಳು ಅನ್ನುವಂಥದ್ದು. ಸೊ ಅವೆರಡನ್ನು ಒಂದು ಕ್ಷಣ ನೆನಪು ಮಾಡ್ಕೊಳ್ಳಿ, ನೀವು ಮಾಡಿರುವಂಥ ಸಾಧನೆ. ಸೊ ಆ ಸಂದರ್ಭದಲ್ಲಿ ಎಲ್ಲರೂ ಕೂಡ ನಿಮ್ಮನ್ನು ಗೌರವಿಸ್ತಾರೆ. ಅದು ನೆನಪು ಮಾಡ್ಕೊಂಡಾಗ ಈ ಕಾರ್ಯಕ್ರಮದಲ್ಲಿ ಏನು ಅನ್ನಿಸ್ತದೆ? ಖುಷಿ ಆಗ್ತಾ ಇದೆ. ಯಾಕಂದರೆ ಈಗ 2022 ಅದು ಆದಂಥದ್ದು 4 ವರ್ಷದ ಹಿಂದೆ. ಹಾಗಾಗಿ ಆ ಸಂದರ್ಭದಲ್ಲಿ ಮೊದಲಿಗೆ ನಾನು ಸ್ಪಂದನ ಟಿವಿಯಲ್ಲಿ ಆ ಸಂದರ್ಭದಲ್ಲೂ ಕೂಡ ನಾನೊಂದು ಸಂದರ್ಶನವನ್ನು ನೀಡಿದ್ದೆ. ಈಗ ಮತ್ತೆ ಇಲ್ಲಿಗೆ ಬಂದಿರುವಂಥದ್ದು ಮತ್ತೆ ಖುಷಿ ಆಗ್ತಾ ಇದೆ. ಯಾಕಂದರೆ ಅಲ್ಲಿ ನಿಲ್ಲಿಲ್ಲ ನನ್ನ ಪಯಣ, ಇನ್ನು ಮುಂದೆ ಸಾಗ್ತಾ ಇದೆ, ಇನ್ನೂ ಕೂಡ ಮುಂದೆ ಸಾಗಬೇಕು ಅನ್ನುವಂಥ ಆಶಯ ಇನ್ನು ಮುಂದೆ ಸಾಗುತ್ತೆ ಅನ್ನುವಂಥ ಧೈರ್ಯವನ್ನು ದೇವರು ನಿಮಗೆ ಈ ಮೂಲಕ ಕೊಡ್ತಾ ಇದ್ದಾರೆ ಕಾಣ್ತದೆ. ಸೊ ಒಟ್ಟಿನಲ್ಲಿ ಶಾಲಾ ಜೀವನ ಅಥವಾ ಪ್ರತಿಯೊಬ್ಬ ಪ್ರತಿಭೆಯ ಪ್ರಾರಂಭಿಕ ಜೀವನ ಅಂತ ಇರ್ತದೆ, ಅದು ಎಷ್ಟಾದರೂ ಕೂಡ ಎಲ್ರಿಗೂ ಕೂಡ ಸ್ಪೆಷಲ್ ತುಂಬ. ಸೊ ಹಾಗಾಗಿ ನಿಮ್ಮ ತಂದೆ ತಾಯಿ ಇರ್ಬೋದು, ನಿಮ್ಮ ಆರಂಭಿಕ ಪುಟ್ಟ ಬಾಲಕಿ ಆಗಿದ್ದಾಗ ಆ ಒಂದು ಚಿತ್ರಣವನ್ನು ನಮ್ಮ ಮುಂದೆ ಇಡ್ಬೋದಾ? ಬಾಲ್ಯದಿಂದಲೂ ಕೂಡ ಕೆಲವೊಂದು ಜನರಿಗೆ ಹೇಗೆ ಅಂತ ಹೇಳಿದರೆ, ಅವರಲ್ಲಿ ಪ್ರತಿಭೆ ಇದ್ದರೂ ಕೂಡ ಅದಕ್ಕೆ ಬೇಕಾದಂತಹ ಪ್ರೋತ್ಸಾಹ ಅವರಿಗೆ ಸಿಗುವುದಿಲ್ಲ. ಆದರೆ ನನ್ನ ಕೇಸಲ್ಲಿ ಹಾಗೆ ಆಗಲಿಲ್ಲ. ಬಾಲ್ಯದಿಂದಲೇ ನೃತ್ಯ ಆಗಿರ್ಬೋದು ಅಥವಾ ಯಕ್ಷಗಾನ, ಬೇರೆ ಯಾವುದೇ ಒಂದು ರೀತಿಯಾದಂತಹ ಕಲೆಯಲ್ಲಿ ನನಗೆ ಆಸಕ್ತಿ ಇದ್ದರೆ ಅದಕ್ಕೆ ನನ್ನ ತಂದೆ ತಾಯಿ ಆಗಿರ್ಬೋದು ಅಥವಾ ಒಂದು ಸಂಬಂಧಿಕರು, ಫ್ರೆಂಡ್ಸ್ ಆಗಿರ್ಬೋದು, ಯಾರೇ ಆಗಿರ್ಬೋದು, ನನ್ನ ಒಂದು ಆ ಲೊಕ್ಯಾಲಿಟಿಯಲ್ಲಿ ಇದ್ದಂತಹ ಎಲ್ಲರೂ ಕೂಡ ಅದಕ್ಕೆ ಪ್ರೋತ್ಸಾಹವನ್ನು ನೀಡ್ತಾ ಬಂದಿತ್ತು. ಅದರಿಂದಾಗಿ ನಾನು ಕಲೆಗಳನ್ನಾಗಿರ್ಬೋದು ಅಥವಾ ಯಾವುದೇ ಒಂದು ಜೀವನದ ಮೌಲ್ಯ ಆಗಿರ್ಬೋದು, ಇದನ್ನೆಲ್ಲ ಕಲಿತುಕೊಳ್ಳಲಿಕ್ಕೆ ಸಾಧ್ಯ ಆಯಿತು. ಆ ಎಲ್ಲ ಒಂದು ಕಲೆಗಳು, ಎಲ್ಲ ಆದರ್ಶಗಳನ್ನು ಹಿಡ್ಕೊಂಡು ಇಲ್ಲಿ ಈಗ ನಾನು ಏನು ಮಾಡಿದ್ದೇನೆ ಅಂದರೆ ದೊಡ್ಡ ಸಾಧನೆ ಅಂತ ಹೇಳಲಿಕ್ಕೆ ಆಗುದಿಲ್ಲ, ಆದರೂ ಒಂದಿಷ್ಟು ಏನನ್ನು ಸಾಧಿಸಿದ್ದೇನೆ ಅದೆಲ್ಲ ಅವರೆಲ್ಲರ ಪ್ರೋತ್ಸಾಹದಿಂದ ಸಾಧ್ಯ ಆಯಿತು. ಸೊ ನೀವು ಮಾತನಾಡುವಾಗ ನಿಮ್ಮೊಳಗಿನ ನಿರೂಪಕಿ ಹೊರ ಬರ್ತಾ ಇದ್ದಾರೆ. ಅದೊಂದು ನನಗೆ ಖುಷಿಯೂ ಹೌದು, ಸವಾಲು ಕೂಡ ಹೌದು. ಏನೇ ಇರಲಿ ನಾನು ಕೇಳಬೇಕು. ಅಂದರೆ ಈಗ ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಬಾಲ್ಯ ಅಂತ ಅನ್ನುವಂಥದ್ದು ಸ್ಪೆಷಲ್ ಅಂತ ಹೇಳಿದೆ. ಯಾಕಂತ ಹೇಳಿದ್ರೆ ಅಲ್ಲಿ ತುಂಟಾಟ, ರಂಪಾಟ ಅಥವಾ ತಂದೆ ತಾಯಿಯಿಂದ ಒಂದಷ್ಟು ಏಟುಗಳು ಬಿದ್ದಿರ್ಬೋದು ಅಥವಾ ಅವರು ಜೋರು ಮಾಡಿರುವಂಥದ್ದು ಇರ್ಬೋದು, ಇವೆಲ್ಲವೂ ಕೂಡ ನೆನಪುಗಳ ಬುತ್ತಿಯಲ್ಲಿ ಈಗ ಇದೆ. ಹಾಗಾಗಿ ಅಂಥ ನೆನಪುಗಳು ಹೇಳೋದಾದ್ರೆ ನಿಮ್ಮ ತಂದೆ ತಾಯಿ ಹೆಸರಿನ ಜೊತೆ ನೀವೆಷ್ಟು ಮಕ್ಕಳು, ಜೊತೆಗೆ ಎಲ್ಲಿ ನಿಮ್ಮ ಹುಟ್ಟೂರು? ನನ್ನ ತಂದೆ ಲೀಲಾಧರ್ ಶೆಟ್ಟಿ ಕಟ್ಟ, ಸುರತ್ಕಲ್ನವರು. ನಾವು ತಾಯಿ ಸುಜಾತ ಎಲ್ ಶೆಟ್ಟಿ, ಅವರ ಊರು ಮುಡಿಪು, ಆದರೆ ಈಗ ನಾವೆಲ್ಲರೂ ಇರುವಂಥದ್ದು ಸುರತ್ಕಲ್ನಲ್ಲಿ. ನಾನು ಒಬ್ಬಳಿ ಮಗಳು, ಅಣ್ಣ ತಂಗಿ ಯಾರೂ ಇಲ್ಲ. ಎಷ್ಟು ನನ್ನ ಫ್ಯಾಮಿಲಿ. ಓಕೆ, ಅಣ್ಣ ತಂಗಿ ಎಲ್ಲ ಇರಬೇಕಿತ್ತು ಅಂತ ಅನಿಸ್ತಾ ಇದೆ.
ಇರ್ಬೇಕಿತ್ತು ಅಂತ ಅನಿಸ್ತಾ ಇದೆ. ಆದ್ರೆ ನಮ್ಮ ಸುರತ್ಕಲ್ ಒಂದು ಏರಿಯಾ ಹೇಗೆ ಅಂತ ಹೇಳಿದ್ರೆ ಅಲ್ಲಿ ಎಲ್ಲರೂ ನಾವು ಹೋಗುವಂತಹ ಪ್ಲೇಸಸ್ ಆಗಿರ್ಬೋದು ಅಥವಾ ಅಲ್ಲಿರುವಂತಹ ಲೊಕ್ಯಾಲಿಟಿ ಅದು ನಮಗೆ ಯಾವತ್ತೂ ಕೂಡ ಲೋನ್ಲಿನೆಸ್ ಅದನ್ನ ಫೀಲ್ ಮಾಡಲಿಕ್ಕೆ ಬಿಡುವುದಿಲ್ಲ. ಹಾಗೆ ಎಲ್ಲರೂ ಒಟ್ಟಿಗೆ ಇರೋದ್ರಿಂದ ಆ ಒಂದು ಕೊರತೆ ನನ್ನಲ್ಲಿ ಇಲ್ಲಿ ತನಕ ಬರಲಿಲ್ಲ. ಆದ್ರೂ ಒಂದು ಪಾಯಿಂಟ್ ಅಲ್ಲಿ ಆಗ್ತದೆ, ಅಣ್ಣ ತಂಗಿ ಯಾರಾದ್ರೂ ಇರ್ಬೇಕಿತ್ತು. ಸೊ ಬಿಂದ್ಯಾ ಅವರು ಪುಟ್ಟ ಹುಡುಗಿ ಆಗಿದ್ದಾಗ ನಿಮಗೆ ಗೊತ್ತಿರುವ ಹಾಗೆ, ಸುಳ್ಳು ಹೇಳಬಾರ್ದು, ಯಾಕಂತ ಹೇಳಿದ್ರೆ ನೋಡ್ತಾ ಇರ್ತಾರೆ ನಿಮ್ಮ ಮನೆಯವರು. ಸೊ ಹೇಗಿದ್ರಿ ನೀವು ಪುಟ್ಟ ಹುಡುಗಿ ಆಗಿದ್ದಾಗ? ನಿಮ್ಮ ಒಂದು ಗುಣನಡತೆ ಹೇಗಿತ್ತು? ಪುಟ್ಟ ಹುಡುಗಿ ಆಗಿದ್ದಾಗ ಅಂತ ಹೇಳಿದ್ರೆ ಅದನ್ನ ನಾನೇ ಹೇಳಿಕೊಳ್ಳಿಕ್ಕೆ ಕಷ್ಟ ಆಗ್ಬೋದು. ಯಾಕಂದ್ರೆ ನನ್ನನ್ನು ನೋಡಿದವರು ಹೇಳ್ಬೇಕು ಅದನ್ನ. ನನಗೆ ಗೊತ್ತಿಲ್ಲ, ಬಟ್ ನಾನು ನೋಡಿದ್ದ ಪ್ರಕಾರ ನಾನು ಆಗ ಹೇಗಿದ್ದೇನೆ ಈಗಲೂ ಹಾಗೆ ಇದ್ದೇನೆ ಅಂತ ಹೇಳಿ ನನ್ನ ಒಂದು ಒಪಿನಿಯನ್. ಇಷ್ಟೇ ಚೆನ್ನಾಗಿದ್ರಿ ಹಾಗಾದ್ರೆ. ಓಕೆ, ನೀವೀಗ ನನ್ನ ಮೇಲೆ ಬಿಟ್ಟು ಹಾಕಿದ್ದೀರಾ, ನಿಮ್ಮ ಮನೆಯವ್ರ ಹತ್ರ ಹೋಗಿ ನಾನು ಕೇಳಬೇಕಾಗಾದ್ರೆ ಹೇಳಿ. ಓಕೆ, ರೈಟ್. ಸೊ ನೀವು ಬಾಲ್ಯದಲ್ಲಿ ನೋಡಿದಂಥ ಅಂದರೆ ಶಾಲೆ ಇರ್ಬೋದು, ಅಲ್ಲಿ ನೀವಿದ್ದಂಥ ರೀತಿ ಇರ್ಬೋದು, ಹೇಳ್ಬೋದು? ನಾನು ಕಲಿತಿರುವಂಥದ್ದು ಮಹಾಲಿಂಗೇಶ್ವರ ಶಾಲೆ ಸುರತ್ಕಲ್ನಲ್ಲಿ. ಅಲ್ಲಿಯ ಒಂದು ಪರಿಸರದಿಂದಲೇ ನನ್ನ ಏನೆಲ್ಲ ಆಕ್ಟಿವಿಟೀಸ್ ಇದೆ, ಚಟುವಟಿಕೆಗಳಿದೆ, ಅದೆಲ್ಲ ಅಲ್ಲಿಂದಲೇ ಪ್ರಾರಂಭವಾಗಿರುವಂಥದ್ದು. ಒಂದು ವಿಷಯ ಏನು ಹೇಳಬೇಕು ಅಂತ ಹೇಳಿದರೆ, ಮಹಾಲಿಂಗೇಶ್ವರ ಶಾಲೆ ಆಗಿರ್ಬೋದು ಅಥವಾ ನಾನು ಮತ್ತೆ ಕಲಿತಂತಹ ಗೋವಿಂದದಾಸ ಕಾಲೇಜು ಪದವಿ ಪೂರ್ವ ಹಾಗೂ ಪದವಿ, ಈ ಎಲ್ಲ ಸಂಸ್ಥೆಗಳ ಒಂದು ಶಿಕ್ಷಕರು ಏನಿದ್ದಾರೆ ಅವರು ನನಗೆ ನೀಡಿದಂತಹ ಪ್ರೋತ್ಸಾಹ ಅದು ಅಪಾರ. ಯಾಕಂದರೆ ಪ್ರತಿಯೊಂದು ವಿಷಯದಲ್ಲಿ ಆಗಿರ್ಬೋದು, ನಾವು ಸ್ಟಡೀಸ್ ಆ್ಯಂಡ್ ಕಲ್ಚರಲ್ ಬೇರೆ ಇರೋದ್ರಿಂದ ಕೆಲವು ಸತಿ ಅವರ ಸಪೋರ್ಟ್ ಕೂಡ ನಮಗೆ ಬೇಕಾಗ್ತದೆ ಎಕ್ಸ್ಟ್ರಾ ಕರಿಕ್ಯುಲರಿಗೆ. ಯಾಕಂದರೆ ಇಲ್ಲಿ ಸ್ವಲ್ಪ ಕ್ಲಾಸಸ್ ಏನಾದರೂ ಮಿಸ್ ಆದರೆ ಅದು ಅಲ್ಲಿ ಎಫೆಕ್ಟ್ ಆಗಬಾರ್ದು, ಎಲ್ಲ ಪಾಯಿಂಟನ್ನು ನಾವು ಕನ್ಸಿಡರ್ ಮಾಡಬೇಕಾಗ್ತದೆ. ಸೊ ಅವರೆಲ್ಲರ ಪ್ರೋತ್ಸಾಹ ನನಗೆ ಮೊದಲಿಂದಲೂ ಕೂಡ ಇದೆ. ಓಕೆ, ಸೊ ಪ್ರೈಮರಿಯಲ್ಲಿ ಇರುವಾಗ ನೀವು SSLC ಹಾಗೂ PUCಯಲ್ಲಿ ಆ ಸಾಧನೆ ಅನ್ನುವಂಥದ್ದು ದಾಖಲೆ ಆಗಿರುವಂಥದ್ದು ಎಲ್ರಿಗೂ ಕೂಡ ಗೊತ್ತಿರುವಂಥದ್ದು. ಅಂದರೆ ಪ್ರೈಮರಿಯಲ್ಲಿ ಇರುವಾಗ, ಕಲಿತಾ ಇರುವಾಗ ಹೇಗೆ ಇದ್ರಿ? ಟಾಪರ್ ಆಗಿದ್ರೆ ಹೇಗೆ? ನನಗೆ ನೆನಪಿದ್ದ ಪ್ರಕಾರ ಒಂದು 3rd 4th ಸ್ಟ್ಯಾಂಡರ್ಡ್ ತನಕ ಫಸ್ಟ್ ಅಂತ ಹೇಳಿ ಬರ್ತಿರ್ಲಿಲ್ಲ. ಪ್ರಾಬಬ್ಲಿ ಒಂದು ಟಾಪ್ 10 ಇದ್ದಿರ್ಬೋದು. ಅದಾದಮೇಲೆ ಓಕೆ ಒಂದು ಟಾಪ್ 5 ಇದ್ದಿರ್ಬೋದು. ಫಸ್ಟ್ ಸೆಕೆಂಡ್ ನಂತರ ಸ್ವಲ್ಪ ಬರ್ತಿದೆ. ಆದರೂ ಕೂಡ ಇಡೀ ದಿನ ಓದುವಂಥದ್ದು ಆಗಿರ್ಬೋದು, ಪುಸ್ತಕದಲ್ಲಿ ಇರುವಂಥದ್ದು ಆ ಥರ ನಾನು ಯಾವತ್ತೂ ಕೂಡ ಇರಲಿಲ್ಲ. ಪರೀಕ್ಷೆ ಹಾಗಾದ್ರೆ ನಾನು ಕೇಳಬೇಕು, ಇಷ್ಟೊಂದು ಮಾರ್ಕ್ ಎಲ್ಲ ಬರ್ಬೇಕಾದ್ರೆ ಏನ್ ರೀಸನ್, ಯಾವ ರೀತಿ ಸ್ಟಡಿ ಮಾಡ್ತೀರಾ ಅಂತ ತುಂಬಾ ಜನ ಕಾಯ್ತಾ ಇರ್ತಾರೆ. ನಮಗೂ ಸ್ವಲ್ಪ ಐಡಿಯಾ ಸಿಕ್ಕಿದ್ರೆ ನಾವು ಕೂಡ ಟಾಪರ್ ಆಗ್ತೀವಿ. ಎಷ್ಟು ಗಂಟೆ ಓದ್ತೀರಿ ಅನ್ನೋದಕ್ಕಿಂತ ಮುಖ್ಯವಾಗಿ ಆ ಓದಿದಂತಹ ಅವಧಿಯಲ್ಲಿ ಹೇಗೆ ಕಾನ್ಸಂಟ್ರೇಟ್ ಮಾಡ್ತೀರಿ ಅನ್ನುವಂಥದ್ದು ಮುಖ್ಯ. ನಂತರ ನಮ್ಮ ಹೈಯರ್ ಸ್ಟಡೀಸ್ಗೆ ಬರುವಾಗ ನಮಗೆ ಜಾಸ್ತಿ ಹೊತ್ತು ಸ್ಟಡೀಸ್ ಬೇಕಾಗ್ತದೆ. ಆದ್ರೆ ನಮ್ಮ ಅದು ಬೇರೆನೇ ಇರ್ತದೆ. ಆದ್ರೆ ನಾನು ಪ್ರೈಮರಿ ಮತ್ತು ಹೈಸ್ಕೂಲ್ ಅಲ್ಲಿ ಹೇಳ್ಬೇಕಾದ್ರೆ ಆ ಸಂದರ್ಭದಲ್ಲಿ ಅಷ್ಟು ಅಂತ ಅಲ್ಲ, ಎಷ್ಟು ಬೇಕು ಅಷ್ಟು ಓದ್ತಾ ಇದ್ದೆ. ಬಾಯ್ಹಾಟ್ ಮಾಡ್ತಾ ಇದ್ರ ಅಥವಾ ಅರ್ಥ ಮಾಡ್ಕೊಂಡು ಓದ್ತಾ ಇದ್ದೆ? ಅರ್ಥ ಮಾಡ್ಕೊಂಡು. ಹಾಗಾದ್ರೆ ಬಾಯ್ಹಾಟ್ ಮಾಡೋದಕ್ಕಿಂತ ಅರ್ಥ ಮಾಡ್ಕೊಂಡ್ರೆ ಚೆನ್ನಾಗಿರ್ತದೆ. ಎಲ್ಲರಿಗೂ ಅದು ಇಂಪಾರ್ಟೆಂಟ್. ಯಾಕಂದ್ರೆ ಬಾಯ್ಹಾಟ್ ಮಾಡಿದ್ರೆ ಅದು ಜಸ್ಟ್ ಒಂದು ಮೂಮೆಂಟ್ಗೆ ಮಾತ್ರ ನೆನಪಿರ್ಬೋದು, ಅದಾದ ನಂತರ ನೆನಪಿರ್ಲಿಕ್ಕೆ ಸಾಧ್ಯ. ಸೊ ನೀವು ಬಾಲ್ಯದಲ್ಲಿದ್ದಾಗ ಮೊದಲ ವೇದಿಕೆ ಅನ್ನುವಂಥದ್ದನ್ನು ನೆನಪು ಮಾಡ್ಕೊಂಡ್ರೆ ಯಾವುದಾಗಿರ್ತದೆ ಆ ವೇದಿಕೆ? ವೇದಿಕೆ ಅಂತ ಹೇಳಿದರೆ ನನಗೆ ಫಸ್ಟ್ ಟೈಮ್ ನಾನು ಪರ್ಫಾರ್ಮೆನ್ಸ್ ಮಾಡಿದ್ದು, ನನಗೆ ಆ ಒಂದು ಸಂದರ್ಭ ನೆನಪಿಲ್ಲ. ಆದರೆ ನಮ್ಮ ಒಂದು ಸರೌಂಡಿಂಗ್ಸಲ್ಲಿ ನಮ್ಮ ಒಂದು ಕಟ್ಟೆ ಪೂಜೆ ಅಂತೇಳಿ ಆಗ್ತದೆ, ನಮ್ಮ ಶಾಪ್ ಇದೆ ಅದರ ಸೈಡಲ್ಲಿ. ಅಲ್ಲಿ ಏನೋ ಒಂದು ಪ್ರೋಗ್ರಾಮ್ ಆಗ್ತಿರುವಾಗ ನಾನು ಕೆಳಗೆ ಡಾನ್ಸ್ ಮಾಡ್ತಿದ್ದೆ ಅಂತೆ. ಅದಕ್ಕೆ ಯಾರೋ ನನ್ನ ಮೇಲೆ ಕರ್ಕೊಂಡು ಹೋಗಿ ಡಾನ್ಸ್ ಮಾಡಿಸಿದ್ರು. ಅಷ್ಟು ನನಗೆ ಅಮ್ಮ ಹೇಳಿದ್ದು ನೆನಪು. ಅದು ಪ್ರಾಬಬ್ಲಿ 3 years ಮಗುವಾಗಿದ್ದ. ಅದು ಒಂದು ವೇದಿಕೆ ಅನ್ನೋದಕ್ಕಿಂತ ಅದೊಂದು ದೇವರ ಆಶೀರ್ವಾದ ಅಂತ ಅನ್ಬೋದು. ಏನು ಒಂದು ಸಾಧನೆ ಹೆಜ್ಜೆಗಳನ್ನು ಇಡ್ತಾರೆ ಅನ್ನೋದಕ್ಕೆ ಮೊದಲೇ ಒಂದು ಸಾಕ್ಷಿಯನ್ನು ಮನೆಯವರ ಮುಂದೆ ತೋರಿಸ್ಕೊಟ್ರೆ ಏನೋ ಅವ್ರಿಗೂ ಅದು ಗೊತ್ತಾಗ್ಲಿಕ್ಕಿಲ್ಲ ಆ ಸಂದರ್ಭಕ್ಕೆ, ಪುಟ್ಟ ಹುಡುಗಿ ಅಲ್ವಾ ಅಂತ. ಆಮೇಲೆ ಶಾಲಾ ದಿನಗಳಲ್ಲಿ ಸಾಂಸ್ಕೃತಿಕ ರಂಗದಲ್ಲಿ ನೀವು ಪಯಣಿಸ್ತಾ ಇದ್ದೀರಾ ಹೇಗೆ ಅಂತ ಒಂದು ಕರೆ ಇದೆ, ಆಮೇಲೆ ಮಾತಾಡಿ. ಹಲೋ ಹಲೋ ಹಲೋ, ನಮಸ್ತೆ. ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ರಾಹುಲ್ ಅಂತ. ಓಕೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ರಾಹುಲ್? ಬೆಂಗಳೂರು. ಓಕೆ ರಾಹುಲ್ ಅವರೇ, ಪ್ರತಿಭೆಯ ಪ್ರತಿಹೆಜ್ಜೆ ಕಾರ್ಯಕ್ರಮದಲ್ಲಿ ಬಿಂದ್ಯಾ ಎಲ್ ಶೆಟ್ಟಿ ಅವರಿದ್ದಾರೆ. ಹೌದು, ಮಾತಾಡಿ ರಾಹುಲ್. ಹಾಯ್ ವಿದ್ಯಾ. ಹಲೋ.
ಹಲೋ. ಹಲೋ ಹಲೋ ರಾಹುಲ್. ಹಾಯ್, ಹೇಗಿದ್ದೀರಾ? ಚೆನ್ನಾಗಿದ್ದೇವೆ, ನೀವು ಹೇಗಿದ್ದೀರಾ? ನಾವು ಸೂಪರ್. ಖುಷಿ ಆಯ್ತು ನಿಮ್ಮನ್ನ ಈ ಸ್ಟೇಜ್ ಅಲ್ಲಿ ನೋಡಿ. ಥ್ಯಾಂಕ್ ಯು ಸೊ ಮಚ್. ರಿಯಲಿ ಹ್ಯಾಪಿ ಫಾರ್ ಯು. ಥ್ಯಾಂಕ್ ಯು. ಗೊತ್ತಾಯ್ತಾ ಯಾರು ಅಂತ? ಗೊತ್ತಾಗ್ತಾ ಇಲ್ಲ. ಗೊತ್ತಾಗಿಲ್ಲ, ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಎಸ್ ರಾಹುಲ್ ಅವರೇ, ಹಾ. ಕನ್ಫ್ಯೂಷನ್ ಅಲ್ಲಿದ್ದಾರೆ, ಆಲೋಚನೆ ಮಾಡ್ತಾ ಇದ್ದಾರೆ ಯಾರಾಗಿರ್ಬೋದು ಅಂತ. ಹೇಳ್ಬಿಡಿ ಸರ್ ನೀವೇ. ನಾನು ರಾಹುಲ್ ವಸಿಷ್ಠ ಅಂತ. ಓ, ಇವರು ಕೂಡ ಒಂದು ಅಂದ್ರೆ ನನ್ನ ಸೀನಿಯರ್ ಕಾಲೇಜಲ್ಲಿ ಓಕೆ. ನಂಗೆ ಸ್ಟಾರ್ಟಿಂಗ್ ಅಲ್ಲಿ ಒಂದು ಶಾರ್ಟ್ ಫಿಲ್ಮ್ ಅಲ್ಲಿ ಆಕ್ಟ್ ಮಾಡ್ಲಿಕ್ಕೆ ಚಾನ್ಸ್ ಕೊಟ್ಟವರು ಇವರು. ನೀವು ಅವರು ಕೂಡ ನಂಗೆ ಗೊತ್ತಿಲ್ಲ ಅವರು ಈ ಪ್ರೋಗ್ರಾಮಿಗೆ ಬಂದಿದ್ದಾರೆ ಅಂತ ಹೇಳಿ. ಓಕೆ. ಪ್ರತಿಭೆಯ ಪ್ರತಿ ಹೆಜ್ಜೆ ಕಾರ್ಯಕ್ರಮಕ್ಕೆ ಅವರನ್ನು ಕೂಡ ಆಹ್ವಾನಿಸಬಹುದು. ಅಷ್ಟೊಂದು ಈಗ ಫಿಲ್ಮ್ಸ್ ಅಲ್ಲಿ ಹೌದು, ಎಲ್ಲ ಹೌದು, ಎಡಿಟಿಂಗ್ ಹೌದು. ಎಲ್ಲ ರಾಹುಲ್ ಅವರೇ, ಎಸ್. ನಿಮ್ಮ ಹತ್ರ ಕೇಳಬೇಕು, ನಿಮ್ಮ ಜೂನಿಯರ್ ಹೇಗಿದ್ರು ಅಂತ. ಅದಕ್ಕೋಸ್ಕರನೇ ನಾನು ಕಾಲ್ ಮಾಡಿ. ಓಕೆ. ಪ್ರೀವಿಯಸ್ ನಿಮ್ದು ಕ್ವಶನ್ ಅದಿತ್ತು, ನೀವು ಚಿಕ್ಕದಿರುವಾಗ ಹೇಗಿದ್ರು ಅಂತ ಹಾ. ಹೇಳಿ. ಸೊ ಶಿ ವಾಸ್ ನೈಸ್ ಆಕ್ಚುಲಿ, ಬಟ್ Okay. ತುಂಬಾ ಜೋರಿದ್ರು. NSS ಅಲ್ಲೆಲ್ಲ ಇತ್ತು. ಓಕೆ. ಅಂಡ್ ಅದೇ ನಂದೊಂದು ಫೇವ್ರೇಟ್ ಜೂನಿಯರ್ ಆಗಿತ್ತು ಅವಳು. ಓಕೆ ಸರ್, ನಿಮ್ಮ ಹತ್ರ ಕೇಳಬೇಕು, ಜೋರ್ ಇದ್ರ ಅಂದ್ರೆ ಹೇಗಿದ್ರು ಅಂತ ಹೇಳಿ ಸರ್. ಜೋರ್ ಅಂದ್ರೆ ಮಾತಾಡ್ತಾ ಇರ್ಲಿಲ್ವಾ ಅಥವಾ ಮಾತಾಡುವಾಗ್ಲೇ ಬೈತಾನೆ ಇದ್ರ ಹೇಗೆ? ಮಾತಾಡುವಾಗ ಬೈತಾನೆ ಇದ್ರು. ಓಕೆ. ಇವಾಗೆಲ್ಲ ನೆನಪಾಗ್ತಿದೆ ಅಲ್ಲ ಇವರ ನೋಡುವಾಗ. ಹೌದೌದು, ನಾನು ನೋಡಿದ ತಕ್ಷಣ ಐ ಹ್ಯಾವ್ ಟು ಟೆಲ್ ದಿಸ್ ಅಂತ ಹೇಳಿ ಕಾಲ್ ಮಾಡಿದ್ದೆ. ಸೂಪರ್ ಸರ್, ಸೂಪರ್. ಇಟ್ ವಾಸ್ ಸೋ ಹ್ಯಾಪಿ ನೀವು ಫೋನ್ ಮಾಡಿದ್ದು. ಯಾಕಂದ್ರೆ ಮೊದಲ ಕರೆ ಅದು ಕೂಡ. ಅದು ಕೂಡ ಅಂದ್ರೆ ಅವರು ಒಂದು ಲೆವೆಲ್ಗೆ ಹೋಗಿ ಆಗಿದೆ. ಓಕೆ, ಇವರು ನಮ್ಗೆ ಪ್ರೋಗ್ರಾಮ್ಗೆ ಫೋನ್ ಮಾಡ್ತಿದ್ದಾರೆ ಅಂತ ಹೇಳಿ. ಸೂಪರ್. ಇಲ್ಲ ಹಾಗೇನಿಲ್ಲ. ರಾಹುಲ್ ಅವರೇ, ನಿಮಗೂ ಕೂಡ ಕನ್ನಡ ತುಳು ಸಿನಿಮಾ ರಂಗದಲ್ಲಿ ಅದ್ಭುತ ಸಂಕಲನಕಾರರಾಗಿ, ಎಡಿಟರ್ ಆಗಿ ವರ್ಕ್ ಮಾಡ್ತಾ ಇದ್ರ. ಶುಭಾಶಯಗಳು. ಉಜ್ವಲ Yes, thank you, ಭವಿಷ್ಯ sir. ಸಿಗ್ಲಿ ನಿಮಗೂ ಕೂಡ ಇನ್ನಷ್ಟು. ಎಸ್ ಎಸ್, ಥ್ಯಾಂಕ್ ಯು. ಎಸ್, ಧನ್ಯವಾದ ಸರ್. ಥ್ಯಾಂಕ್ ಯು. ಇಲ್ಲಿ ನನಗೆ ಒಂದು ಕ್ಲೂ ಅನ್ನೋದು ಸಿಕ್ತು, ತುಂಬಾ ಜೋರ್ ಇದ್ರಂತೆ. ಜೋರ್ ಅಂತ ಹೇಳಿದ್ರೆ ಅಂದ್ರೆ ನಿಮಗೆ ಅದು ಜೋರ್ ಅನ್ಸಿಲ್ಲ, ಅವ್ರಿಗೆಲ್ಲ ಜೋರ್ ಅನ್ಸಿದೆ. ಯಾವ ಯಾಕಿರ್ಬೋದು? ಟೈಮ್ ಅಲ್ಲಿ ಬೇಕು ಆ ಟೈಮ್ ಅಲ್ಲಿ NSS ನಿಮ್ಗೆ ಗೊತ್ತಿರುವ ಹಾಗೆ ನೀವು ಕೂಡ NSS ನ ಪಾಠ ಆಗಿದ್ರಿ ಅಂತ Yes. ಕೇಳ್ಪಟ್ಟೆ. ಹಾಗಾಗಿ ಅಲ್ಲಿ ಡಿಸಿಪ್ಲಿನ್ ಅನ್ನುವಂಥದ್ದು ಒಂದು ಕ್ರೈಟೀರಿಯಾ. ಹಾಗಾಗಿ ಇಲ್ಲಿ ಅದನ್ನ ಫಾಲೋ ಮಾಡ್ಬೇಕಾಗ್ತದೆ. ಆ ಟೈಮಲ್ಲಿ ಯಾವುದೋ ಒಂದು ಲೀಡರ್ ಆಗಿದ್ದಿರ್ಬೋದು, ಆ ಟೈಮಲ್ಲಿ ಜೋರ್ ಇರ್ಬೋದು. ಆ ಫ್ರೇಮ್ಗಿಂತ ಸ್ವಲ್ಪ ಹೊರಗಡೆ ಬಂದ್ರೆ ನಿಮ್ಮ ನಾರ್ಮಲ್ ಕಾಲೇಜ್ ಡೇಸ್ ಅಲ್ಲೂ ಕೂಡ ನೀವು ಜೋರಾಗಿದ್ದೀರಾ ಅಂತ ಕೇಳುದು ನಾನು. ಇಲ್ಲ, ಜೋರ್ ಇರ್ಲಿಲ್ಲ. ಅಲ್ಲ, ಅದೊಂದು ನಾನು ಲೀಡರ್ ಆಗಿದ್ದೀನಿ ಅನ್ನುವಂತ ತಲೆಯಲ್ಲಿ ಇದ್ರೆ ಅದ್ರಲ್ಲಿ ಇರುತ್ತೆ. ಸೊ ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ. ಅದು ಪರ್ಸೆಪ್ಷನ್. ಅಂದ್ರೆ ಜೋರ್ ಅಂತ ಹೇಳಿದ್ರೆ ಅವರದ್ದು ಮೀನಿಂಗ್ ಕೂಡ ಹಾರ್ಶ್ ಅಂತ ಹೇಳಿ ಅಲ್ಲ, ಅಂದ್ರೆ ಅದೊಂದು ಏನೋ ಪವರ್ ಇತ್ತು ಅವ್ರ ಹತ್ರ. ಎದುರಿನವ್ರಿಗೆ ಜೋರಾಗಿ ಕಮಾಂಡಿಂಗ್ ಕೂಡ ಕೆಲವು ಸತಿ ಜೋರ್ ಅಂತ ಅನಿಸ್ತದೆ ಎದುರಿನವರಿಗೆ. ಹೌದು. ಓಕೆ, ಇನ್ನೊಂದು ಕರೆ ಇದೆ. ಹಲೋ ಹಲೋ. ನಮಸ್ತೆ. ನಮಸ್ತೆ, ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಪೂರ್ಣದಿಂದ ಕರೆ ಮಾಡ್ತಿದ್ದೇವೆ, ತುಳುಕೋಟ ಪುಣೆಯಿಂದ. ವಿದ್ಯಾ ಶೆಟ್ಟಿ ಅವರಿಗೆ ಅಭಿನಂದನೆ ಕೊಡ್ಲಿಕ್ಕೆ ಒಂದು ಕಾಲ್ ಕೊಡ್ತೀರಾ? ನೇರ ಪ್ರಸಾರದಲ್ಲಿ ಮಾತಾಡ್ತಾ ಇದ್ದೀರಾ ಸರ್? ಮಾತಾಡಿ ಸರ್, ಬಿಂದೆ ಅವರಿದ್ದಾರೆ. ಮಾತಾಡಿ, ಕೊಡಿ. ಥ್ಯಾಂಕ್ ಯು, ಧನ್ಯವಾದಗಳು. ಹಲೋ ಹಲೋ, ನಮಸ್ತೆ. ಹಲೋ, ನಮಸ್ತೆ. ಮಾತಾಡಿ ಸರ್. ಪೂರ್ಣದಿಂದ ಸಂತೋಷ್ ಶೆಟ್ಟಿ ಎಣ್ಣೆ ಅವಳೆ ಅಂತ. ಹಾ, ಹಲೋ ಸರ್. ಸರ್, ಏನು ಹೇಳ್ತೀರಾ ಸರ್? ಏನ್ ವಿಶ್ ಮಾಡ್ತೀರಾ ಅಂತ ಅವರಿಗೆ? ವಿಂಧ್ಯ ಶೆಟ್ಟಿ ಅವರಿಗೆ ಕಾಂಗ್ರಾಚುಲೇಷನ್. ಥ್ಯಾಂಕ್ ಯು. ವಿಂಧ್ಯ ಶೆಟ್ಟಿ ಅವರಿಗೆ ಕಾಂಗ್ರಾಚುಲೇಷನ್. ಖಂಡಿತ ಸರ್. ಏನ್ ಹೇಳ್ತೀರಾ ಬಿಂದೆ ಅವರಿಗೆ? ಕಂಗ್ರಾಚುಲೇಷನ್ಸ್ ಹೇಳಿದ್ರಾ? ಓಕೆ, ಟಿವಿ ನೋಡ್ತಾ ಇದ್ರೆ ಸ್ವಲ್ಪ ದೂರ ಇದ್ರೆ ಚೆನ್ನಾಗಿರುತ್ತೆ ಸರ್. ಹಲೋ. ಸಮಸ್ತ ತುಳು ಕನ್ನಡಿಗರ ಪರವಾಗಿ ಕಾಂಗ್ರಾಚುಲೇಷನ್. ಥ್ಯಾಂಕ್ ಯು. ಖಂಡಿತ ಸರ್, ಖಂಡಿತ. ನಿಮ್ಮ ಅಭಿನಂದನೆಗಳು ಅವರಿಗೆ ಆಶೀರ್ವಾದವಾಗಿರ್ತದೆ ಸರ್. ಧನ್ಯವಾದ ಕರೆ ಮಾಡಿರೋದಕ್ಕೆ, ಬಹಳಷ್ಟು ಪ್ರೀತಿಯಿಂದ ಪೂನಾದಿಂದ ಕರೆ ಮಾಡಿದ್ರು. ಸೊ ಇಂಥ ಒಂದಷ್ಟು ಜನರ ಸಹಕಾರವು ಕೂಡ ನಿಮ್ಮ ಜೊತೆ ಯಾವತ್ತು ನೀವು ಹೇಳ್ತಾ ಇದ್ರಿ, ಆಗದಿಂದ ಹೇಳ್ತಾ ಇದ್ದೀರಾ, ನನ್ನ ಜೊತೆ ಪ್ರೋತ್ಸಾಹ, ಬೆಂಬಲ ಅನ್ನುವಂಥದ್ದು ಇದಕ್ಕೆಲ್ಲ ಏನು ಶಕ್ತಿ ಕೊಟ್ಟಿದೆ ಅನ್ನೋ. ಸೊ ನಾನು ಆವಾಗ ಕೇಳಿದೆ ನೀವು ಜೋರು ಇದ್ರಾ ಅನ್ನುವಂಥದ್ದು. ಅದರ ನಡುವಲ್ಲಿ ನಾನು ಕೇಳಿದೆ ನಿಮ್ಮ ಹತ್ರ, ಅದರ ಮುಂಚೆ ನೀವು ಸಾಂಸ್ಕೃತಿಕವನ್ನು ಅಂದರೆ ನಿಮ್ಮ ಶೈಕ್ಷಣಿಕದ ಜೊತೆಯಲ್ಲಿ ಕೊಂಡೋಗ್ತಾ ಇದ್ರೆ, ನೀವು ಪ್ರೈಮರಿಯಲ್ಲಿ ಇರುವಾಗಲೇ 1ನೇ 2ನೇ ಕ್ಲಾಸಲ್ಲಿ ಇರುವಾಗಲೇ ವೇದಿಕೆಗಳಿಗೆ ಹೋಗ್ತಾ ಇದ್ರೆ ಹೇಗೆ ಅಂತ?
ಹೋಗ್ತಾ ಇದ್ದೆ. ಅಂದರೆ ಮೊದಲಾಗಿ ನಾನೊಂದು ಸೆಕೆಂಡ್ ಸ್ಟ್ಯಾಂಡರ್ಡಲ್ಲಿರುವಾಗ ಭರತನಾಟ್ಯವನ್ನ ಕಲೀಲಿಕ್ಕೆ ಪ್ರಾರಂಭ ಮಾಡಿದೆ. ಪ್ರತಿಮಾ ಶ್ರೀಧರ್ ನನ್ನ ಭರತನಾಟ್ಯದ ಗುರು. ಆನಂತರ ಒಬ್ಬರು ಯಾರು ಕೂಡ ಭರತನಾಟ್ಯವನ್ನ ಕಲಿತ್ರೆ ಅವರಿಗೆ ಬೇರೆ ಯಾವ ಡಾನ್ಸ್ ಫಾರ್ಮ್ ಕೂಡ ಸ್ವಲ್ಪ ಈಸಿ ಆಗ್ತದೆ. ಹಾಗೆ ಅದನ್ನು ಕಲ್ತಿದ್ರಿಂದಾಗಿ ಬೇರೆ ಡಾನ್ಸ್ ಫಾರ್ಮ್ ಕೂಡ ಮಾಡ್ತಾ ಇದ್ದೆ. ಹಾಗಾದ್ರೆ ನೀವು ಮೊದಲು ಹೆಜ್ಜೆ ಇಟ್ಟದ್ದು ಭರತನಾಟ್ಯದ ಮೂಲಕ? ಭರತನಾಟ್ಯ. ಅದಾದ ನಂತರ 8ನೇ ತರಗತಿಯಲ್ಲಿರುವಾಗ ಯಕ್ಷಗಾನವನ್ನ ಕಲೀಲಿಕ್ಕೆ ಪ್ರಾರಂಭ ಮಾಡಿದೆ. ನನ್ನ ಗುರು ರಾಕೇಶ್ ತಯ್ಯಾಡ್ಕರ್ ಅವರು. ಅದಾದ ನಂತರ ಭರತನಾಟ್ಯ, ಯಕ್ಷಗಾನ ಮತ್ತು ಜೊತೆಯಲ್ಲಿ ಓಕೆ, ನಾನು ಕೇಳಬೇಕು ಇವಾಗ, ಭರತನಾಟ್ಯವನ್ನ ಕಲ್ತ್ರಿ ಪ್ರೈಮರಿಯಲ್ಲಿರುವಾಗ, ಸಣ್ಣ ಪ್ರಾಯದಲ್ಲಿ, ಅದರ ನಡುವೆ ಬೇರೆ ಏನು ನೃತ್ಯಗಳಿತ್ತು, ಅದನ್ನ ಮಾಡ್ತಾ ಇರ್ಲಿಲ್ಲ? ನೃತ್ಯವನ್ನು ಕೂಡ ಮಾಡ್ತಾ ಇದ್ದೆ. ಬೇರೆ ಅದು ಎಲ್ಲಿ ಕಲಿತಾ ಇದ್ರಿ ನೀವು? ಅಂದ್ರೆ ಅದು ಒಂದೊಂದು ವೇದಿಕೆಗಳಲ್ಲಿ ಒಬ್ಬೊಬ್ರು ಗುರು ಆಗಿರ್ತಿದ್ರು. ಅದೇ ನಾನು ಹೇಳಿದ ಹಾಗೆ ಮುಖ್ಯ ಗುರು ಅಂತ ಇದ್ದಾರೆ ನಮ್ಮ ಒಂದೊಂದು ಕಲೆಗಳಿಗೆ. ಆದ್ರೆ ನಾವು ಒಂದೊಂದು ಸ್ಟೇಜಿಗೆ ಹೋಗುವಾಗ ಕೂಡ ನಮ್ಗೆ ಅಲ್ಲಿನ ಗುರು ಬೇರೆ ಆಗಿರ್ತಾರೆ. ಅವರು ಕೂಡ ಒಂದು ಸಲ ಅವರು ಏನಾದ್ರು ಕಲಿಸಿದ್ರೆ ಕೂಡ ಅವರು ನನ್ನ ಗುರು ಆಗೇ ಇರ್ತಾರೆ. ಹಾಗಾಗಿ ಅನೇಕ ಗುರುಗಳ ಒಂದು ಶ್ರಮದ ಫಲವಾಗಿ ನನಗೆ ಅವರ ಪರಿಶ್ರಮ ಕೂಡ ಇದೆ. ನೀವೊಂದು ಒಳ್ಳೆಯ ಪ್ರತಿಭೆಯಾಗಿ ಮುನ್ನೆಲೆಗೆ ಬರಬೇಕಾದ್ರೆ. ಓಕೆ, ಹೈಸ್ಕೂಲ್ ಬಂದಾಗ ಅಲ್ಲಿ ಒಂದಷ್ಟು ವೇದಿಕೆಗಳನ್ನ ನೋಡ್ತಾನೆ ಬರ್ತಾ ಇದ್ದೀನಿ. ಒಂದು ಹಂತಕ್ಕೆ ಬಂದ ಮೇಲೆ ಭರತನಾಟ್ಯ ಜೊತೆ ಯಕ್ಷಗಾನವನ್ನು ಕೂಡ ಕಲಿಯೋದಕ್ಕೆ ಮುಂದಾಗ್ತದೆ. ಭರತನಾಟ್ಯ ಕಲಿತವರಿಗೆ ಯಕ್ಷಗಾನ ಕಲಿಯೋದು ಸವಾಲು ಅಂತ ಅನಿಸ್ತಿತ್ತು ನಿಮಗೆ ಅಂತ ಆ ಸಂದರ್ಭಕ್ಕೆ? ನಮ್ಮ ನಂಬಿಕೆ ಮೇಲೆ ಅದು ಡಿಪೆಂಡ್ ಆಗ್ತದೆ. ಯಾಕಂದ್ರೆ ನಿಮ್ಗೆ ಓಕೆ, ನನಗೆ ಭರತನಾಟ್ಯ ನನ್ನ ಬಾಡಿ ಅದಕ್ಕೇನೆ ಫಿಕ್ಸ್ ಆಗಿದೆ, ಯಕ್ಷಗಾನ ಕಲೀಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ರೆ ಆಗುದಿಲ್ಲ. ಆದ್ರೆ ಏನಾದ್ರೂ ಒಂದು ಛಲ ಇದ್ರೆ ಮಾಡ್ಬೋದು. ಅದು ನಿಜವಾಗಿ ಹೇಳುದಾದ್ರೆ ಭರತನಾಟ್ಯದವರಿಗೆ ತಾಳಜ್ಞಾನ ಇರುವುದರಿಂದ ಯಕ್ಷಗಾನ ಸ್ವಲ್ಪ ಸುಲಭವಾಗಿಯೇ ಕರಗತವಾಗ್ತದೆ. ಹಾಗಾಗಿ ಕಷ್ಟ ಆಗ್ಲಿಲ್ಲ. ನಂತರ ಅದೇ ಬೇರೆ ಬೇರೆ ಆಕ್ಟಿವಿಟೀಸ್ ಅಲ್ಲಿ ಹೋಗ್ಲಿಕ್ಕೆ ಮನಸ್ಸಿದ್ರೆ ಹೇಗೆ ಸಾಧ್ಯ. ಹೌದು, ಅದರ ಆಸಕ್ತಿ ಇದ್ರೆ ಅದು ಯಾವತ್ತು ಕಷ್ಟ ಅಂತ ಅನ್ಸೋದಿಲ್ಲ. ಭರತನಾಟ್ಯವನ್ನ ಕಲಿತು ಕರಗತ ಮಾಡಿಕೊಂಡು ಮೊದಲ ವೇದಿಕೆ ಅನ್ನುವಂಥದ್ದು, ಒಂದು ಸಾಂಸ್ಕೃತಿಕ ವೇದಿಕೆಯಲ್ಲಿ ಭರತನಾಟ್ಯ ಪರ್ಫಾರ್ಮೆನ್ಸ್ ಅನ್ನು ಮಾಡೋದು, ಅದೊಂದು ದೊಡ್ಡ ಕನಸಾಗಿರ್ತದೆ. ಯಾವುದೇ ಮಕ್ಕಳೇ ಆಗಲಿ, ಯಾರೇ ಆಗಲಿ, ಅದೊಂದು ಕನಸಾಗಿರ್ತದೆ. ಅದು ಎಲ್ಲಿ ನಿಜ ಆಯಿತು ಆ ಕ್ಷಣದ ಬಗ್ಗೆ? ನಾನು ಕಲ್ತಂಥದ್ದು ಗಣೇಶ್ಪುರ ಗಣಪತಿ ದೇವಸ್ಥಾನದಲ್ಲಿ ನಮ್ಮ ಕ್ಲಾಸ್ ಆಗ್ತಿತ್ತು. ಹಾಗಾಗಿ ಅಲ್ಲಿನ ಜಾತ್ರೆಯ ಸಂದರ್ಭದಲ್ಲಿ ನನಗೆ ಆ ಒಂದು ಅವಕಾಶ ಸಿಕ್ಕಿತ್ತು, ಮೊದಲನೆಯದಾಗಿ ಭರತನಾಟ್ಯ ಮಾಡುವಂಥದ್ದು. ಅದಾದ ನಂತರ ನನ್ನ ಕೆಲವೊಂದು ಆಕ್ಟಿವಿಟೀಸ್ ಇಂದ ಕಾಲೇಜಲ್ಲಿ ಇರುವಾಗ ನಾನು ಹೋಗ್ತಾ ಇರಲಿಲ್ಲ. ಸೀನಿಯರ್ ಮುಗಿಸಿ ನಂತರ ನಾನು ಹೋಗ್ತಾ ಇರಲಿಲ್ಲ. ಇದೀಗ ಮತ್ತೊಮ್ಮೆ ವಿದ್ವತ್ ಪರೀಕ್ಷೆಯನ್ನು ಕಟ್ಟಲಿಕ್ಕೆ ಕ್ಲಾಸಿಗೆ ಹೋಗ್ತಾ ಇದ್ದೀನಿ. ಯಕ್ಷಗಾನದಲ್ಲಿ ಹಾಗೆ ಹೇಳೋದು, ಅದನ್ನ ಕಲ್ತು ಯಾವಾಗ, ಯಾವ ಸಂದರ್ಭ, ಎಲ್ಲಿ ವೇದಿಕೆಯನ್ನು? ಯಕ್ಷಗಾನದಲ್ಲಿ ನಾನು ಸೇರಿದ್ದು 8th ಸ್ಟ್ಯಾಂಡರ್ಡ್. ಆಗ ನನ್ನ ತಲೆಯಲ್ಲಿ ಒಂದೇನು ಥಾಟ್ ಇತ್ತು ಅಂತ ಹೇಳಿದ್ರೆ, ಸಣ್ಣ ಸಣ್ಣ ಮಕ್ಕಳು ಕೂಡ ಕಲಿತಾ ಇದ್ದಾರೆ, ನಾನು ತುಂಬಾ ಲೇಟ್ ಆದೆ ಸೇರ್ಲಿಕ್ಕೆ ಅಂತ ಹೇಳಿ. ಅದಾದ ನಂತರ ನನ್ನ ಫ್ರೆಂಡ್ ಇದ್ರು, ಹಾಗಾಗಿ ಒಟ್ಟಿಗೆ ನಾವು ಸೇರಿದ್ವಿ. 9th ಸ್ಟ್ಯಾಂಡರ್ಡ್ ಇರುವಾಗ ನಮ್ಮ ಫಸ್ಟ್ ಪರ್ಫಾರ್ಮೆನ್ಸ್ ಆಯಿತು. ದಕ್ಷದ್ವಾರ ಪ್ರಸಂಗದಲ್ಲಿ ಈಶ್ವರನ ಪಾತ್ರವನ್ನು ಮಾಡಿದ್ದೆ. ಅದಾದ ನಂತರ ಪುಂಡವೇಷವನ್ನ ಕೂಡ ಮಾಡ್ತೇನೆ, ಆದರೆ ಹೆಚ್ಚಿನ ಸಂದರ್ಭಗಳಲ್ಲಿ ಸ್ತ್ರೀವೇಷ ನನಗೆ ನನ್ನ ಗುರುಗಳು ಕೊಡ್ತಾ ಇದ್ರು. ಯಕ್ಷಗಾನದಲ್ಲಿ ತುಂಬಾ ಪರ್ಫಾರ್ಮೆನ್ಸಸ್ ಅನ್ನ ಕೊಡ್ಲಿಕ್ಕೆ ಅವಕಾಶ ನನಗೆ ಸಿಕ್ಕಿದೆ ಬೇರೆ ಬೇರೆ ಕಡೆಗಳಲ್ಲಿ. ಎಸ್ ಬಿಂದಿ ಅವರೇ, ನಿಮ್ಮ ಜರ್ನಿಯ ಬಗ್ಗೆ ಮತ್ತಷ್ಟು ಮಾತನಾಡುವುದಿದೆ. ಯಾಕಂತ ಹೇಳಿದ್ರೆ ಶೈಕ್ಷಣಿಕವಾಗಿ ಜೊತೆಯಾಗಿ ಸಾಂಸ್ಕೃತಿಕ ರಂಗದಲ್ಲೂ ಕೂಡ ಹೆಜ್ಜೆಯನ್ನು ಇಟ್ಟವರು, ಅದರಲ್ಲಿ ಆ ಹೆಜ್ಜೆಯಲ್ಲಿ ಸಾಧನೆಯ ಕ್ಷಣಗಳನ್ನು ಕಂಡವರು, ಜಗತ್ತಿಗೂ ಕೂಡ ಗೊತ್ತಿರುವಂಥ ವಿಚಾರ. ಹಾಗಾಗಿ ಅದೆಲ್ಲ ಹೇಗೆ ಸಾಧ್ಯ ಆಯಿತು, ಯಾವ ರೀತಿಯ ಸವಾಲುಗಳಿತ್ತು, ಯಾವ ರೀತಿ ಸ್ವೀಕರಿಸಿ ನೀವು ಹೆಜ್ಜೆ ಇಟ್ರಿ ಅನ್ನೋದನ್ನು ಕೇಳ್ತೀನಿ. ಅಂತ ಮುನ್ನ ಪುಟ್ಟ ವಿರಾಮ.
ವಿರಾಮದ ಬಳಿಕ ಮತ್ತೆ ಪ್ರತಿಭೆಯ ಪ್ರತಿ ಹೆಜ್ಜೆ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ಬಿಂದ್ಯಾ ಎಲ್ ಶೆಟ್ಟಿ ಅವರಿದ್ದಾರೆ. ನಾನು ಅವ್ರ ಹತ್ರ ಮಾತನಾಡ್ತಾ ಇದ್ದೆ. ಬಿಂದ್ಯಾ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನೇರವಾಗಿ ಒಂದು ಕರೆಯನ್ನು ಸ್ವೀಕಾರ ಮಾಡ್ತೀನಿ. ಹಲೋ ಹಲೋ, ನಮಸ್ತೆ. ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾವು ಸುರತ್ಕಲಿಂದ. ಓಕೆ, ತಮ್ಮ ಹೆಸರು? ಸಂಜಯ್ ಶೆಟ್ಟಿ ಅಂತ, ವಿಶ್ವನಾಥ. ಓಕೆ ಓಕೆ, ಮಾತಾಡಿ ಅಮ್ಮ. ಬಿಂದ್ಯಾ ಅವರಿದ್ದಾರೆ ಹಾ. ನಮ್ಮ ಕಾರ್ಯಕ್ರಮದಲ್ಲಿ. ಏನು ಹೇಳ್ತೀರಾ ಬಿಂದ್ಯಾ ಅವ್ರ ಬಗ್ಗೆ? ಇಂಡಿಯಾ ಅವ್ರ ಬಗ್ಗೆ ಹೇಳಲಿಕ್ಕೆ ಏನಿಲ್ಲ, ತುಂಬಾ ಖುಷಿ ಆಗ್ತದೆ ಅವರ ಬಗ್ಗೆ ಮಾತಾಡ್ಲಿಕ್ಕೆ ನಮಗೆಲ್ಲ. ಓಕೆ, ಏನಕ್ಕೆ ಅಷ್ಟು ಖುಷಿ ಆಗ್ತಾ ಇದೆ ನಿಮಗೆ? ಅಂದ್ರೆ ಅವಳು ಆಲ್ರೌಂಡರ್, ಎಲ್ಲಾ ವಿಷಯದಲ್ಲಿ ಅವಳು ಮುಂದೆ ಇದ್ದಾಳೆ. ಓಕೆ, ಯಾವುದ್ರಲ್ಲಿ ಇಲ್ಲ ಅಂತ ಇಲ್ಲ, ಎಲ್ಲಾ ವಿಷಯದಲ್ಲಿ ಅವಳು ಮುಂದೆ ಇದ್ದಾಳೆ, ನಮ್ಗೆ ಖುಷಿ ಆಗ್ತದೆ. ಹ್ಮ್. ಏನು ವಿಶ್ ಮಾಡ್ತೀರಾ ಹಾಗಾದ್ರೆ ಬಿಂದ್ಯಾ ಅವರಿಗೆ? ನೇರವಾಗಿ ಅವ್ರ ಹತ್ರ ಮಾತಾಡಿ. ಹಾ ಆಯ್ತು. ಹಲೋ 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 ಹಲೋ. ಹಾ, ಹೇಳಿ ಹೇಳಿ. ಹಾ, ನಾನು ಸಂಜೆ, ಗೊತ್ತಾಯ್ತಾ? ಗೊತ್ತಾಯ್ತು. ಖುಷಿ ಆಯ್ತು, ಪುನಃ ನಿನ್ನ ನೋಡುವಾಗ ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು. ನಿಮ್ಮ ಆಶೀರ್ವಾದ ಅವ್ರ ಜೊತೆ ಯಾವತ್ತೂ ಇರಲಿ. ಅದೇ. ಹಾ, ಅದು ಉಂಟು ಆಲ್ರೆಡಿ, ಅವಳಿಗೆ ಗೊತ್ತುಂಟು. ಥ್ಯಾಂಕ್ ಯು, ಖುಷಿ ಆಯ್ತು ನೀವು ಫೋನ್ ಮಾಡಿ. ಓಕೆ, ಧನ್ಯವಾದ ಹೌದಾ? ಕರೆ ಮಾಡಿರೋದು. ಥ್ಯಾಂಕ್ ಎಸ್, ಬಹಳಷ್ಟು ಪ್ರೀತಿಯಿಂದ ಕರೆ ಮಾಡ್ತಾ ಇದ್ದಾರೆ ಒಂದಷ್ಟು ಜನ. ಬೆಂಬಲ ಮತ್ತು ಆಶೀರ್ವಾದ, ಪ್ರೋತ್ಸಾಹ ಎಲ್ಲವೂ ಕೂಡ ನಿಮಗೆ ದೇವರು ಇಂಥ ಒಳ್ಳೆಯ ಜನಗಳ ಜೊತೆ ಕಳಿಸಿಕೊಟ್ಟಿದ್ದಾರೆ. ಅದೇ. ಎಸ್, ಅದರ ಬಗ್ಗೆ ಖುಷಿ ಇದೆ. ಸೊ ನಾನು ಅವಾಗ ಮಾತಾಡ್ತಾ ಇದ್ದದ್ದು 10ನೇ ಕ್ಲಾಸಲ್ಲಿ SS ಅಂದರೆ ಎಕ್ಸಾಮ್ ಬರುತ್ತಲ್ಲ, ಅವಾಗ ಯಾವ ರೀತಿ ಪ್ರಿಪೇರ್ ಆಗ್ತಾ ಇದ್ರಿ ಅಂತ. ಒಂದು ಕರೆ ಇದೆ. ಹಲೋ 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 ಸರ್, ನಮಸ್ತೆ. ನಮಸ್ತೆ. ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಮಂಜುನಾಥ್ ಅಂತ, ಬೆಂಗಳೂರಿಂದ ಕರೆ ಮಾಡ್ತಿರೋದು. ಓಕೆ, ಮಂಜುನಾಥ್ ಅವರೇ, ನಮ್ಮ ಕಾರ್ಯಕ್ರಮದಲ್ಲಿ ಬಿಂದ್ಯಾ ಎಲ್ ಶೆಟ್ಟಿ ಅವರಿದ್ದಾರೆ. ಹೌದು ಸರ್, ಅವರಿಗೆ ಒಂದು ಕಂಗ್ರಾಚುಲೇಷನ್ ಹೇಳ್ಬೋದು ಕಾಲ್ ಮಾಡಿದ್ರು ಸರ್. ಓಕೆ, ಮಾತಾಡಿ ಅವ್ರ ಜೊತೆ ನೇರವಾಗಿ. ಓಕೆ ಓಕೆ. ಹಲೋ ಬಿಂದ್ಯಾ, ಹಲೋ, ಹೇಗಿದ್ಯಾ? ಚೆನ್ನಾಗಿದ್ದೇನೆ, ನೀವು ಹೇಗಿದ್ದೀರಾ? ನಾವು ಸೂಪರ್ ಆಗಿದೆ. ಓಕೆ, ಕಂಗ್ರಾಚುಲೇಷನ್. Thank you. ಲೈವ್ಗೆ ಒಂದು ಗೊತ್ತಾಯ್ತು, ಥ್ಯಾಂಕ್ ಯು. ಅದಕ್ಕೆ ಗೊತ್ತಾಯ್ತು ಯಾರು ಅಂತ? ಇಲ್ಲ. ಮಂಜುನಾಥ್, ನಿಮ್ಮ ಅಜ್ಜಿ ಮನೆಯಲ್ಲಿದ್ದೆ. ಓ, ಗೊತ್ತಾಯ್ತು ಗೊತ್ತಾಯ್ತು ಗೊತ್ತಾಯ್ತು. ಥ್ಯಾಂಕ್ ಯು ಥ್ಯಾಂಕ್ ಯು. ಮತ್ತೆ CA ಇಂಟರ್ವ್ಯೂ ಎಲ್ಲ ಪಾಸಿಗೆ ಕಂಗ್ರಾಚುಲೇಷನ್. ಥ್ಯಾಂಕ್ ಯು ಸೊ ಮಚ್. ಖಂಡಿತ ಸರ್, ನಿಮ್ಮ ಪ್ರೋತ್ಸಾಹ ಪ್ರೀತಿ ಹೀಗೆ ಇರಲಿ. ಧನ್ಯವಾದ ಸರ್. ಥ್ಯಾಂಕ್ ಯು. ಓಕೆ 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 ಸರ್, ಥ್ಯಾಂಕ್ ಯು. ಎಲ್ಲರೂ ಕೂಡ ಮಾತಾಡ್ಬಿಟ್ಟು ಆಮೇಲೆ ನಿಮಗೆ ಗೊತ್ತಾಯ್ತು ಅಂತ ಕೇಳ್ತಾ ಇದ್ದೆ. ಅಂದ್ರೆ ಹೆಸರು ತುಂಬಾ ಜನ ಹೌದು ಇರ್ತಾರೆ. ಹೌದು ಹೌದು, ಕರೆಕ್ಟ್. ನಾನು ಕೇಳಿದ್ದು SSLC ಎಕ್ಸಾಮ್ಗೆ ಯಾವ ರೀತಿ ಪ್ರಿಪೇರ್ ಆಗ್ತಾ ಇದ್ರಿ? ಯಾಕಂತ ಹೇಳಿದ್ರೆ ನಿಮಗೆ ಅಲ್ಲಿ ರಾಜ್ಯಕ್ಕೆ 6ನೇ ಸ್ಥಾನವನ್ನ ನೀವು ಪಡ್ಕೊಳ್ತೀರಿ. ಹೇಗೆ ಪ್ರಿಪೇರ್? ಅದೇ, ಶುರುವಿನಿಂದ ಏನು ಅಂದ್ರೆ ಅಷ್ಟೊಂದು ಗಂಟೆ ಎಷ್ಟು ಗಂಟೆ ಅಂತ ಹೇಳಿ ಆ ಸಂದರ್ಭದಲ್ಲಿ ಓದ್ತಾ ಇರ್ಲಿಲ್ಲ. ಅದಾದ ನಂತರ ನಿಮಗೆ ಗೊತ್ತಿರುವ ಹಾಗೆ ಪ್ರಿಪ್ರೇಟರಿ ಎಲ್ಲ ಬಂದ ನಂತರ ತುಂಬಾ ಸೀರಿಯಸ್ ಆಗಿ ಓದ್ತಾರೆ ಎಲ್ಲರೂ ಕೂಡ. ಹಾಗೆ ನಾನು ಕೂಡ ಓದ್ತಾ ಇದ್ದೆ. ಆದ್ರೆ ಅದೇ ರ್ಯಾಂಕ್ ಬರಬೇಕು ಅಂತೇಳಿ ಫೋರ್ಸಸ್ ಇರಲಿಲ್ಲ. ಅದೇ ರೀತಿ ಅಷ್ಟೊಂದು ಅಂದ್ರೆ ಪ್ರೆಷರ್ ನನ್ನಲ್ಲಿ ನಾನು ಕೂಡ ಮಾಡ್ಕೊಳ್ತಾ ಇರ್ಲಿಲ್ಲ. ಎಷ್ಟು ಮಾರ್ಕ್ಸ್ ಆರಾಮಾಗಿ ಓದ್ತಾ ಅಷ್ಟು. ಹೋದ್ರು. ಅದೇ, ಅಷ್ಟು ಪ್ರೆಷರ್ ಇಲ್ಲದ್ರಿಂದಾಗಿ ಪ್ರೊಬೇಬ್ಲಿ ಬಂತು. ರೈಟ್, ಒಂದು ಕರೆ ಇದೆ. ಹಲೋ 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 ಹಲೋ, ನಮಸ್ತೆ. ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಪೂನಾದಿಂದ ಸಂತೋಷ್ ಶೆಟ್ಟಿ ಎನ್ನುವಲ್ಲಿ ತುಳುಕೋಟ ಪೊಲೀಸ್ ಸಂಘದಿಂದ ಮಾತಾಡ್ತಿದ್ದೇವೆ ನಾವು. ಮಾತಾಡಿ ಸರ್. ಬಿಂದ್ಯಾ, ಕರೆ ಕೊಡಿ. ಹೌದು, ನೇರ ಪ್ರಸಾರದಲ್ಲಿ ಇದ್ದೀರಾ ತಾವು? ಇದ್ದೇನೆ ಸರ್, ನಂಗೆ ಕಾಲ್ ಕೊಡಿ ಸರ್. ಹೌದು, ಕಾಲ್ ಕೊಟ್ಟಿದ್ದೇವೆ ಸರ್. ದಯಮಾಡಿ ಟಿವಿ ವಾಲ್ಯೂಮ್ ಅನ್ನ ಮ್ಯೂಟ್ ಮಾಡಿ ಸರ್. ಇಲ್ಲಿ ನಿಮ್ಮ ಕರೆ ತುಂಬಾ ಡಿಸ್ಟರ್ಬ್ ಆಗಿ ಕೇಳಿಸ್ತಾ ಇದೆ, ಅದಕ್ಕೋಸ್ಕರ. ಹಲೋ. ಬಿಂದ್ಯಾ ಶೆಟ್ಟಿ ಅವರೇ, ನಮಸ್ಕಾರ. ನಮಸ್ಕಾರ. ಕಾಂಗ್ರಾಚುಲೇಷನ್, ಅಭಿನಂದನೆಗಳು. ಪುಣೆ ತುಳುಕೂಟದಿಂದ ಸಂತೋಷ್ ಶೆಟ್ಟಿ ಎನ್ನುವಲ್ಲಿ ಮಾತಾಡ್ತಿದ್ದಾರೆ. ಗೊತ್ತಾಯ್ತು, ಥ್ಯಾಂಕ್ ಯು. ಸಮಸ್ತ ತುಳು ಕನ್ನಡಿಗರ ಪರವಾಗಿ ನಿಮಗೆ ಹೃತ್ಪೂರ್ವಕ ಅಭಿನಂದನೆಗಳು. ಧನ್ಯವಾದಗಳು. ರಾಷ್ಟ್ರಮಟ್ಟ, ಜಿಲ್ಲಾ ಮಟ್ಟ, ಎಲ್ಲ ಮಟ್ಟದಲ್ಲಿ ನೀವು ಪ್ರಶಸ್ತಿ ಗಳಿಸಿದ್ದೀರಿ. ಹೌದು. ತುಂಬಾ ಖುಷಿ ವಿಷಯ ನಮಗೆ. ಎಲ್ಲ ಕ್ಷೇತ್ರದಲ್ಲಿ ಇದ್ದೀರಿ ನೀವು. ಥ್ಯಾಂಕ್ ಯು. ನಿಮ್ಮ ಒಂದು ಕ್ವಶನ್ ಕೇಳಲಿಕ್ಕಿದ್ದೇನೆ. ಕೇಳಿ ಸರ್. ನೀವು ರಾಷ್ಟ್ರ ಮಟ್ಟ, ಜಿಲ್ಲಾ ಮಟ್ಟದಲ್ಲಿ ಎಲ್ಲ ಕಡೆ ಪ್ರತಿಭಾವಾಗಿ ಸ್ಪರ್ಧೆ ಗಳಿಸಿದ್ದೀರಿ. ತುಂಬಾ ಖುಷಿಯಾಗಿದೆ. ಆದ್ರೆ ಮುಂದಿನ ಮಕ್ಕಳ ಈ ಕಾಲೇಜ್ ಕಲಿತಿದ್ದಾರೆ, ಆ ಮಕ್ಕಳಿಗೆ ನಿಮ್ಗೆ ಸಲಹೆ ಮತ್ತು ಸೂಚನೆ ಕೊಡ್ತೀರಾ? ನಿಮ್ ಸಲಹೆ ಮತ್ತು ಸೂಚನೆ ಏನು? ಖಂಡಿತವಾಗಿಯೂ ಕೊಡ್ತೇನೆ. ಅದೇ ಅಂದ್ರೆ ಮೊದಲೇದಾಗಿ ಪೇರೆಂಟ್ಸಿಗೆ ಹೇಳುವಂಥದ್ದಂತ ಹೇಳಿದ್ರೆ, ಯಾವುದೇ ಒಂದು ಪ್ರತಿಭೆ ನಿಮ್ಮ ಮಕ್ಕಳಲ್ಲಿ ಇದ್ರೆ ಅದನ್ನ ಯಾವತ್ತೂ ಕೂಡ ಹಿಂದೆ ಬಿಡ್ಲಿಕ್ಕೆ ಬಿಡಬೇಡಿ. ಮುಂದೆ ಅವರಿಗೆ ಅದನ್ನ ಪ್ರೋತ್ಸಾಹವನ್ನ ನೀಡಿದ್ರೆ ಮಾತ್ರ ಮುಂದೆ ಹೋಗ್ಲಿಕ್ಕೆ ಸಾಧ್ಯ. ಎಷ್ಟೊಂದು ಸಂದರ್ಭಗಳಲ್ಲಿ
ಕೆಲವರಿಗೆ ಪ್ರತಿಭೆ ಸರ್ ಇದ್ರೂ ಕೂಡ ಮುಂದೆ ಹೋಗ್ಲಿಕ್ಕೆ ಕಾರ್ಯಕ್ರಮ ಸಾಧ್ಯ ನೋಡ್ತಾ ಇಲ್ಲ. ಇರಿ, ಅವರು ಸಲಹೆ ಕೊಡ್ತಾ ಇರ್ತಾರೆ, ಕಾರ್ಯಕ್ರಮ ನೋಡ್ತಾ ಇರಿ. ಧನ್ಯವಾದ ಸರ್ ಕರೆ ಮಾಡಿರೋದಕ್ಕೆ. ಥ್ಯಾಂಕ್ ಯು ಸರ್. ಎಸ್ 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 ಹೇಳಿ. ಅದೇ ಅಂದ್ರೆ ಪ್ರತಿಭೆ ಇದ್ರೂ ಕೂಡ ಕೆಲವೊಂದು ಮಕ್ಕಳಿಗೆ ಆ ಪ್ರೋತ್ಸಾಹ ಸಿಗುವುದಿಲ್ಲ. Okay. ನನಗೆ ಆ ಪ್ರೋತ್ಸಾಹ ಸಿಕ್ಕಿದ್ರಿಂದಾಗಿ ಸ್ವಲ್ಪ ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಆಯಿತು. ಆ ಪ್ರೋತ್ಸಾಹ ಸಿಕ್ಕಿದ್ರೆ ನನ್ನಕ್ಕಿಂತ ಅದೆಷ್ಟೋ ಹೆಚ್ಚಿನ ಪ್ರತಿಭೆ ಇರುವ ಮಕ್ಕಳಿದ್ದಾರೆ, ವಿದ್ಯಾರ್ಥಿಗಳಿದ್ದಾರೆ. ಅವರೆಲ್ಲರೂ ಕೂಡ ನಮ್ಮ ಊರಿನ ಹೆಸರನ್ನ ಎತ್ತರದ ಮಟ್ಟಕ್ಕೆ ಕೊಂಡೋಗ್ಲಿಕ್ಕೆ ಸಾಧ್ಯ. ಓಕೆ ರೈಟ್. ಸೊ SSLCಯಲ್ಲಿ 6ನೇ ರ್ಯಾಂಕ್ ಬಂತು ನಿಮಗೆ. ಬಂದಮೇಲೆ ಏನು ಅನ್ನಿಸ್ತು ನಿಮಗೆ? ಇದು ನನಗೆ ಬಂತು ಅಂತ ಅನಿಸ್ತಾ, ಹೇಗೆ ಅನ್ನಿಸ್ತು? ಆ ಸಂದರ್ಭದಲ್ಲಿ ಅಂದ್ರೆ 2016 ಫೋನ್ ಇರಲಿಲ್ಲ, ಓಕೆ ಲ್ಯಾಪ್ಟಾಪ್ ಕೂಡ ಇರಲಿಲ್ಲ. ಪ್ರಾಬಬ್ಲಿ ಸೈಬರಿಗೆ ಹೋಗಿ ರಿಸಲ್ಟ್ ನೋಡ್ಬೇಕಿತ್ತು. ಅಪ್ಪ ಹೋಗಿದ್ರು. ನಮಗೆ ಅಂದ್ರೆ ಆ ಒಂದು ಎಕ್ಸ್ಪೆಕ್ಟೇಷನ್ ಅಲ್ಲಿ ನಾವೇನು ರಿಸಲ್ಟ್ ಅನ್ನು ನೋಡ್ತಿರ್ಲಿಲ್ಲ. ಓಕೆ ಎಷ್ಟು ಬರ್ತದೆ ಸ್ಕೂಲ್ ಟಾಪರ್ ಅದು ಒಂದು ತಲೆಯಲ್ಲಿ ಇರ್ತದೆ. ಆದ್ರೆ ಇಷ್ಟು ಬರ್ತದೆ ಅಂತ ಹೇಳಿ ಏನು ಎಕ್ಸ್ಪೆಕ್ಟೇಷನ್ಸ್ ಇರಲಿಲ್ಲ. ಅಪ್ಪ ಫೋನ್ ಮಾಡಿದ್ರು ಹೀಗೆ 620 ಅಂತ ಹೇಳಿ. ಒಮ್ಮೆ ಶಾಕ್ ಆಯ್ತು. ಅದಾದ್ಮೇಲೆ ಓಕೆ ಅಂದ್ರೆ ಅದು ಖುಷಿ ಆಯ್ತು. ಆದ್ರೆ ಆ ಖುಷಿಯನ್ನು ತಲೆ ಮೇಲೆ ಸಹ ಹೊರ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಎಲ್ಲಿದ್ದೇವೆ ನಾವು ಅಲ್ಲಿ ಇರ್ಬೇಕು. ಹೌದು. ಓಕೆ, PUC ಶಿಕ್ಷಣ ಅಂತ ಬಂದಾಗ ಯಾವ ಕೋರ್ಸನ್ನು ಚೂಸ್ ಮಾಡಿದ್ರಿ ನೀವು? ಸೈನ್ಸ್ ತಗೊಳ್ಳಿಕ್ಕೆ ಇಷ್ಟ ಇರಲಿಲ್ಲ, ಕಾಮರ್ಸ್ ಯಾಕೆ ಇಷ್ಟ ತಗೊಂಡಿದ್ದೆ. ಇಲ್ಲ? ಏನೋ ಗೊತ್ತಿಲ್ಲ, ಅಂದ್ರೆ 10th ಸ್ಟ್ಯಾಂಡರ್ಡ್ ಅಲ್ಲಿ ಆ ಸೈನ್ಸ್ ಸಬ್ಜೆಕ್ಟ್ ಅನ್ನ ಕಲಿಯುವಾಗಲೂ ಕೂಡ ಬೇಡ, ಇನ್ನು ಬೇಡ, ಇದು ಲಾಸ್ಟ್. ಆ ಎಕ್ಸಾಮಿಗೆ ಕಲಿಯುವಾಗನೇ ನಾನು ಫಿಕ್ಸ್ ಆಗಿದ್ದೆ, ಓಕೆ ಇದು ಲಾಸ್ಟ್, ನಾನು ಇನ್ನು ಸೈನ್ಸ್ ಓದ್ಲಿಕ್ಕಿಲ್ಲ ಅಂತ. ಆದ್ಮೇಲೆ PUC ಗೆ ಹೋಗುವಾಗ ತುಂಬಾ ಜನ ಹೇಳಿದ್ರು ಅಂದ್ರೆ ಸೈನ್ಸ್ ತಗೊಳ್ಳಿ ಅಂತ ಹೇಳಿ. ಕರೆ ಇದೆ, ಕರೆಕ್ಟ್ ಆಗಿದೆ. ನೀವು ಸೈನ್ಸ್ ಅನ್ನು ತಗೊಳ್ಳೋದು ಬೇಡ ಅಂತ ಡಿಸೈಡ್ ಮಾಡಿ ಕಾಮರ್ಸ್ ಅನ್ನು ಚೂಸ್ ಮಾಡಿದ್ರಿ. ಕಾಮರ್ಸ್ ಅನ್ನು ಓಕೆ, ಅಲ್ಲಿ PUC ಗೆ ಬಂದಾಗ ನಿಮಗೆ NSS ಅನ್ನೋ ವೇದಿಕೆ ಸಿಗ್ತಾ? ನನ್ನ ಲೈಫಿನ ಒಂದು ಗುಡ್ ಚಾಯ್ಸ್, ದ ಬೆಸ್ಟ್ ಚಾಯ್ಸ್. ಅದ್ರ ಬಗ್ಗೆ ಮಾತಾಡೋ ಒಂದು ಕರೆ ಇದೆ. ಹಲೋ ಹಲೋ ಹೆಲೋ, ನಮಸ್ತೆ, ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾವು ಮುಂಬೈಯಿಂದ ಕರೆ ಮಾಡ್ತೀವಿ. ಓಕೆ, ತುಳುವಲ್ಲಿ ಮಾತಾಡ್ಬೋದಾ? ಪಾತಿರ್ಲಿ ಸರ್, ಇರ್ನ ಪುದಾರ ಒಲ್ಪರ್ದ ಕರೆ ಅಂತಾರೆ. ಎಂಕುಲು ಬಾಂಬೆ ಕಾಲ್ ಮಾಡ್ಬೋದು. ಹಾ, ನಮ್ಮಲ್ಲ ಫ್ಯಾನ್. ಓಕೆ, ಎಂಕ್ ಬಿಂದೆ ಅಲ್ಲಿ ಪಾತಿರ್ರಿ. ಖಂಡಿತ ಪಾತಿರ್ಲಿ ಸರ್. ಹಾಯ್ ಮ್ಯಾಮ್. ಹಲೋ ಒಂದು ಬಾಂಬೆರ್ದು ಫೋನ್ ಮಲ್ಪುನತ್ತು, ಸುರತ್ ಕಲ್ಲಿರ್ದೆ ಫೋನ್ ಮಲ್ಪುನ. ಯಶ್ ಶೆಟ್ಟಿ ಬಂದು ಯಶರಾಜ್ ಶೆಟ್ಟಿ ಮೇರ್ನ. ಓಕೆ, ಈಟೋ ಮಸ್ತ್ ಎತ್ತರಕ್ಕೆ ಫೋನ್ ಬಿಲ್ಲ ರಿಕ್ಲಿಕ್ ಮಸ್ತ್ ಖುಷಿಯ ಒಂದು ಬಿಂದೆ ಅಲ್ಲಿ ಶೆಟ್ಟಿ. ಇಡೀ ಟಿವಿ ಟೋಪಿನ ಎಕ್ಲಿಗೆ ಒಂಜಿ ಏಕಲೊಂಜಿ ಸೌಭಾಗ್ಯ ಅಂತ ತಿಳ್ಕೊಳ್ಳಿ. ಖಂಡಿತ ಸರ್, ಅದ್ಭುತ ಕಲಾವಿದೆ ಇರು ಸರ್. ಆರ್ನ ವಿಖ್ಯಾತಿ ಪೂರಾಂದಲ್ಲಿ ಬರೋಡೆ. ಖಂಡಿತ ದಿನೋಲ ಬೈಯಡ್ ಎದುರು ಪಾತಿರ್ಬೇರಿ, ನೀ ಟಿವಿ ಪಾತಿರೋದು. ಓಕೆ, ಖುಷಿ ಅವು ಇದೇ ಕರ್ತಾ ಎಂಗಲ್ಲ ಅಂದಂದು ಅವು ಸೆಲೆಬ್ರೇಷನ್ ಬೇತಲೇವಲ್ಲ ಅದೇ ಸರ್. ಎಂಗುಲ್ ಮೂಲ ಫ್ಯಾಮಿಲಿ ಗುಲ್ಬರ್ಗ ತೊಟ್ಟಿಗೆ ಹೋಗೋನಿಲ್ಲ ಅಂದವೆ ಸರ್. ಖುಷಿ ಆಂಡ್ ಮಸ್ತ್ ಖುಷಿ ಆಂಡ್ ಸರ್ ಎಡಕ್ಕೆ ನೋಡು ಸರ್. ಪಲ್ಲೆ ಸರ್ ದಾದ ಪನ್ಪರ್ ಬೇರ್ನೊಂಜಿ ಕ್ಯಾರೆಕ್ಟರ್ ದ ಬಗ್ಗೆ ಪಂಡ ಎಂಕ್ಲೆ ಜಾಸ್ತಿ ಗೊತ್ತಿಜ್ಜಿ ಮೂಲ ಬೇರೆ ಪಾನೊಂದಿ ಪೇರ್ ಕ್ಯಾರೆಕ್ಟರ್ ಪಂಡ ಪಲ್ಲೆ ಸರ್. ಅವೇನ ಅರ್ಥ ಮಂತೊನ್ನಕುಲು ಗ್ರೇಟ್ ಅಂಚಿನ ಕ್ಯಾರೆಕ್ಟರ್ ಗೊತ್ತಾನೆ. ಓಕೆ ಓಕೆ, ಆಲೊಂಜಿ ನೀರು ಇತ್ತಿಲಕ ಈರೆ ಕ್ಲಾಸ್ ಪಾಡಿಯಲ್ಲ ಕ್ಲಾಸ್ ದ ಶೇಪ್ ಪಂಡ ಅರ್ಥನೆ ಗೊತ್ತಾನು. ನಾರ್ಮಲ್ ಆಕ್ಟಿಂಗ್ ಬೋಂಡ ಆಕ್ಟಿಂಗ್ ಲೈಕ್ ಮಾಡ್ಕೊಳ್ಳು, ಡ್ಯಾನ್ಸ್ ಬೋಂಡ ಡ್ಯಾನ್ಸ್ ಲೈಕ್. ಓಕೆ, ಎಂಕ್ಲೆ ಸಾಕಾಗ್ತಿರ್ತಾರೆ ಅರೆ ಪುಗರ್ ನನ್ನ ಪುಗರೋಡು ಮಾತನ ಅಡಿಪಟ್ಟ ಮಂತು ಮಾತು ಪಂಡ ವಾರಿತಿರ್ ಪುಗಾರ್ನೊಂದೆ ಗೊತ್ತಾಬು ಜೊತೆ ನಾವು ಬರ್ಡ್ಸ್ ಡೇ ಮುಗಿಸಿದ್ವಿ. ಓಕೆ, ಖಂಡಿತ ಸರ್, ಮಸ್ತ್ ಖುಷಿ ಆಂಡ್ ಫೋನ್ ಮಂತಿನ. ಥ್ಯಾಂಕ್ಸ್. ಈಸ್ ದ ಬೆಸ್ಟ್ ಮಲ್ಲಿಚಪ್ಪ ಈ ಹ್ಯಾಂಡ್ ಬೆಲ್ ಮೇಡಮ್. ಓಕೆ, ಧನ್ಯವಾದ ಸರ್, ಕರೆ ಮಾಡ್ತೀನಿ. ಎಸ್ ಥ್ಯಾಂಕ್ ಯು. ಸೂಪರ್. ಓಕೆ, ಹೇಗೆ ಅನಿಸ್ತು? ಅವರು ಅಂದ್ರೆ ನಮ್ಮ ಬನ್ ಸಂಘ ಸುರತ್ ಕಲಿ ಅಂತ ಅದು ತುಂಬಾ ಆಕ್ಟಿವ್ ಇದೆ ನಮ್ಮ ಅದರಲ್ಲಿ ಯೂತ್ ಸೆಲ್. ಸೊ ಇವರೆಲ್ಲರೂ ಅಂದ್ರೆ ನಮ್ಮ ಫ್ಯಾಮಿಲಿ ಅಲ್ಲ, ಬಟ್ ಫ್ಯಾಮಿಲಿ ಇದ್ದ ಹಾಗೆ ತುಂಬಾ ಕ್ಲೋಸ್ ಇದ್ದಾರೆ. ಹಾಗೆ ಅದರಲ್ಲಿ ಇರುವಂತಹ ಎಲ್ಲರೂ ಕೂಡ ಪ್ರತಿಭಾನ್ವಿತಾರೆ. ಇವರು ಕೂಡ ಒಳ್ಳೆ ಡಾನ್ಸರ್, ಒಳ್ಳೆ ಆಕ್ಟರ್. ಸೊ ಅವರೆಲ್ಲರೂ ಕೂಡ ನಾವೊಂದು ಗ್ರೂಪ್ ಇದ್ದ ಹಾಗೆ ತುಂಬಾ ಪ್ರೋಗ್ರಾಮ್ಸ್ ಅನ್ನ ಎಲ್ಲ ಕೊಡ್ತೀವಿ, ಸಪೋರ್ಟಿವ್ ಆಗಿ ಇರ್ತೀರಾ? ಸಪೋರ್ಟಿವ್ ಆಗಿರ್ತಾರೆ. ಓಕೆ, ಸೂಪರ್. PUCಯಲ್ಲಿ ಬಂದಾಗ ನೀವು ಹೇಳಿದ್ರಿ ನನ್ನ ಜೀವನದ ಬೆಸ್ಟ್ ಚಾಯ್ಸ್ ಅನ್ನುವಂಥದ್ದು, ನಾನು ಅಲ್ಲಿ ನಿಲ್ಲಿಸಿದೆ ನಿಮ್ಮನ್ನು. ಮಾತಾಡಿ. ಅದೇ ಅಂದ್ರೆ PUCಯಲ್ಲಿ ನಮಗೆ ಒಂದೊಂದು ಆಪ್ಷನ್ ಇರ್ತದೆ, NSS NCC ಗೊತ್ತಿರುವ ಹಾಗೆ. ಅದರಲ್ಲಿ ಅಂದ್ರೆ ಎಷ್ಟು ಐಡಿಯಾ ಇರಲಿಲ್ಲ ಏನು NSS ಅಂತ ಹೇಳಿದ್ರೆ ಹಾಗೆ. ಬಟ್ ಓಕೆ, ನನ್ನ ಅಪ್ಪ ಗೋವಿಂದಾಸ ಕಾಲೇಜಲ್ಲಿ ಕಲ್ತವರು, ಅವರು ಕೂಡ NSS ಅಲ್ಲಿ ಇದ್ರು. ಅದಾದ ನಂತರ ನನ್ನ ಕಸಿನ್ಸ್ ಅಕ್ಕ ಅರ್ಪಿತಾ ವಿ ಶೆಟ್ಟಿ ಅಂತ, ಅವರು ಕೂಡ ನ್ಯಾಷನಲ್ ಲೆವೆಲಲ್ಲಿ ರಿಪಬ್ಲಿಕ್ ಡೇ ಪರೇಡಲ್ಲಿ ಇದ್ದವರು. ಅದಾದ ನಂತರ ನನ್ನ ಅಣ್ಣ, ಅವರೆಲ್ಲರೂ ಕೂಡ NSS ಅಲ್ಲಿ ಇದ್ದವರು, ಕಸಿನ್ಸ್ ಎಲ್ಲ. ಸೊ ಓಕೆ,
ನಾವು ಸಹ ಒಂದು ಜಾಯಿನ್ ಆಗುವ ಅಂತೇಳಿ ಅಷ್ಟೇನು ಐಡಿಯಾ ಇರಲಿಲ್ಲ ಅದರ ಬಗ್ಗೆ. ಜಾಯಿನ್ ಆದ್ವಿ. ವೆಂಕಟರಮಣ ಸರ್ ಅಂತ ಹೇಳಿ ನಮ್ಮ NSS ಕೋಆರ್ಡಿನೇಟರ್ ಆಗಿದ್ರಲ್ಲಿ, ಅವರು ಕೂಡ ಒಂದು ಅಂದರೆ ಉತ್ತಮ ರೀತಿಯಲ್ಲಿ ಪ್ರೋತ್ಸಾಹವನ್ನು ನೀಡಿದರು ನಮಗೆ. ಆದ ನಂತರ ಒಂದೊಂದು ಶಿಬಿರಗಳಾಗಿರ್ಬೋದು, ಒಂದೊಂದು ಸಣ್ಣ ಆ ಒಂದು ಕಸ ಹಾಕುವ ಕೆಲಸ ಆಗಿದ್ರೂ ಕೂಡ ಅದರಲ್ಲಿ ನಾವು ಖುಷಿಯನ್ನು ಕಂಡುಕೊಳ್ತೇವೆ. ಅದನ್ನು ಯಾವತ್ತೂ ಕೂಡ ನಾವೊಂದು ಸಣ್ಣ ಕೆಲಸ ಇದು ನಾವು ಮಾಡೋದಿಲ್ಲ ಹಾಗೆ ಯಾವತ್ತೂ ಕೂಡ ನಾವು ತಿಳ್ಕೊಳ್ಳಿಲ್ಲ. ಬಿಂದೆ ಅವರೇ, ನಿಮ್ಮಲ್ಲಿ ಕೇಳಬೇಕು, ಅಲ್ಲಿ ಹೋಗುವ ಮುಂಚೆ ನೀವು ಇದ್ದದಕ್ಕೂ ಅಲ್ಲಿ ಹೋದ್ಮೇಲೆ ಏನು ಬದಲಾವಣೆ? ಎಲ್ಲ ಪ್ರತಿಯೊಬ್ಬ ವಿದ್ಯಾರ್ಥಿಯ ಜೀವನದಲ್ಲೂ ಕೂಡ ಬಿಫೋರ್ NSS ಆಫ್ಟರ್ NSS ನೀವೊಂದು ಡ್ರಾಸ್ಟಿಕ್ ಚೇಂಜನ್ನು ಕಾಣ್ತೀರಿ. ಅದು ಸಣ್ಣ ಚೇಂಜ್ ಇರ್ಬೋದು, ಆದರೆ ಅದು ಬಹಳಷ್ಟು ಒಂದು ಪರಿಣಾಮಕಾರಿಯಾದಂತಹ ಒಂದು ಚೇಂಜ್. ಎಲ್ಲರೂ ಕೂಡ ನಾನು ಒಂದು ತಕ್ಕ ಮಟ್ಟಿಗೆ ಸ್ಟೇಜಿನ ಮುಂದೆ ಹೋಗಿ ಮಾತನಾಡುವುದು, ಭಾಷಣ ಅದೆಲ್ಲ ಸಣ್ಣದ್ರಿಂದಲೇ ಮಾಡ್ತಾ ಇದ್ದೆ. ಆದರೆ NSSಗೆ ಹೋದ ನಂತರ ಅದಕ್ಕೆ ಒಂದು ಕರೆಕ್ಟಿನ ಒಂದು ಕ್ರೈಟೀರಿಯಾ ಆಗಿ ಒಂದು ಫಾರ್ಮ್ ಸಿಕ್ಕಿತ್ತು, ಅದಕ್ಕೆ ಕ್ವಾಲಿಟಿ ಬಂತು. ಅದಕ್ಕೆ ಎಲ್ಲರೂ ಕೂಡ ನಾವು ಒಂದು ಫ್ರೆಂಡ್ಸ್ ಇಲ್ಲದವರು ಕೂಡ ಅಲ್ಲಿ ಫ್ರೆಂಡ್ಸನ್ನು ಮಾಡಿಕೊಳ್ಳುವಂತಹ ಒಂದು ವೇದಿಕೆ. ಬಹಳಷ್ಟು ವಿಷಯಗಳನ್ನು NSSನಲ್ಲಿ ನಾನು ಕಲ್ತಿದ್ದೇನೆ. 5 ವರ್ಷ ಅದೆಷ್ಟು ಶಿಬಿರಗಳು, ಅದೆಷ್ಟು ಚಟುವಟಿಕೆಗಳು, ಇದೆಲ್ಲವೂ ಕೂಡ ಒಂದು ಮರೆಯಲಾಗದಂತಹ ಅನುಭವ. ಯಾವತ್ತೂ ಕೂಡ ನಾನೊಬ್ಬ NSS ವಾಲಂಟಿಯರ್ ಅಂತ ಹೇಳಲಿಕ್ಕೆ ನಾನು ಹೆಮ್ಮೆ ಪಡ್ತೀನಿ. ತುಂಬಾ ಖುಷಿ ಆಯ್ತು ಇದನ್ನೆಲ್ಲ ಕೇಳಿ. ಒಂದು ಕೇಳಬೇಕು, ಅದೆಷ್ಟು ಕ್ಯಾಂಪ್ಗಳು, ಅದೆಷ್ಟು ವೇದಿಕೆಗಳು, ಅದೆಷ್ಟು ಕಾರ್ಯಕ್ರಮಗಳು ನಿಮ್ಮ ವಿದ್ಯಾಭ್ಯಾಸಕ್ಕೆ ತೊಡಕಾಗಲಿಲ್ಲ? ಯಾವತ್ತೂ ಆಗಲಿಲ್ಲ. ನೀವು ಗೋವಿಂದದಾಸ ಕಾಲೇಜ್ ಅಂತ ಹೇಳಿದರೆ ಯಾವತ್ತೂ ಕೂಡ ಗೊತ್ತಿರ್ಬೋದು ಎಲ್ಲರಿಗೂ ಕೂಡ. ಅಲ್ಲಿ ನಾವು NSSಗೆ ಆಗಿರ್ಬೋದು, NCC ಆಗಿರ್ಬೋದು, ಅಥವಾ ಕಲ್ಚರಲ್ಸ್ಗೆ ಆಗಿರ್ಬೋದು ಬಹಳಷ್ಟು ರೀತಿಯಾದಂತಹ ಒಂದು ಪ್ರೋತ್ಸಾಹವನ್ನು ಕೊಡ್ತಾರೆ. ಅದೇ ರೀತಿಯಲ್ಲಿ ರ್ಯಾಂಕ್ಗಳು ಕೂಡ ಆ ಕಾಲೇಜಿನಿಂದ ಬರ್ತಾ ಇದೆ. ಹಾಗಾಗಿ ನಮ್ಮ ಕಾಲೇಜಿನಲ್ಲಿ ಯಾವತ್ತೂ ಕೂಡ ನೀವು ಆಕ್ಟಿವಿಟೀಸಿಗೆ ಹೋಗಬೇಡಿ, ಕ್ಲಾಸ್ ಮಿಸ್ ಆಗ್ತದೆ ಅಂತ ಹೇಳಿ ಯಾವತ್ತೂ ಹೇಳಲಿಲ್ಲ. ಆ ಲೆಕ್ಚರರ್ಸ್ ಕೂಡ ನಮ್ಮ ಮೇಲೆ ಒಂದು ಭರವಸೆಯಿಂದ, ಅಂದರೆ ಇವರು ಆ ಆಕ್ಟಿವಿಟೀಸ್ಗೆ ಹೋದರೆ ಕೂಡ ಈ ಸ್ಟಡೀಸಿಗೆ ಎಫೆಕ್ಟ್ ಆಗದ ರೀತಿಯಲ್ಲಿ ನೋಡ್ಕೊಳ್ತಾರೆ ಅನ್ನುವಂತಹ ಭರವಸೆಯನ್ನು ಅವರು ನಮ್ಮ ಮೇಲೆ ಇಟ್ಕೊಂಡಿದ್ರು. ನಾವು ಕ್ಲಾಸಿಗೆ ಹೋಗೋದಕ್ಕಿಂತ ಜಾಸ್ತಿ ಆಕ್ಟಿವಿಟೀಸಿಗೆ ಹೋಗ್ತಿದ್ವಿ. ಅದೇ ಒಂದು ರೀತಿಯಾದಂತಹ ಖುಷಿ ಇತ್ತು ನಮ್ಮಲ್ಲಿ. ಹಾಗೂ ಸಾಧನೆಯ ಪಥದಲ್ಲೂ ಕೂಡ ಎಲ್ಲರೂ, ಒಬ್ಬರು ಇಬ್ಬರು ಅಂತಲ್ಲ, ಅದೆಷ್ಟೋ ವಿದ್ಯಾರ್ಥಿಗಳು ಗೋವಿಂದದಾಸ ಕಾಲೇಜಿನಿಂದ ಅದೆಷ್ಟೋ ಎತ್ತರಕ್ಕೆ ಏರಿದ್ರು. ನೀವು NSSಗೆ ಸೇರ್ಕೊಳ್ತೀರಾ, ಅಲ್ಲಿ PUCಯಲ್ಲಿ ಒಂದು ರೀತಿಯ ಬದಲಾವಣೆ ಅನ್ನುವಂಥದ್ದು ನಿಮ್ಮೊಳಗೆ ಆಗುತ್ತೆ. ಅದು ಅಲ್ಲೂ ಕೂಡ ನೀವೊಂದು ಮುಂಚೂಣಿಯಲ್ಲಿ ಕಾಣಿಸ್ಕೊಳ್ಳೋದಕ್ಕೆ ಮುಂದಾಗ್ತೀರಾ, ಅದರಲ್ಲಿ ಯಶಸ್ಸು ಕೂಡ ಆಗ್ತಾ ಹೋಗುತ್ತೆ. PUCಯಲ್ಲಿ ರಾಜ್ಯಕ್ಕೆ 5ನೇ ಸ್ಥಾನವನ್ನು ಬರ್ತೀರಾ ತಾವು. ಸೊ ಇಲ್ಲಿ ಬೇರೆ ಬೇರೆ ಚಟುವಟಿಕೆಯಲ್ಲಿ ಬ್ಯುಸಿ ಆಗೋದು ಒಂದು ಕಡೆ, ಆದರೆ ರಾಜ್ಯಕ್ಕೆ 5ನೇ ಸ್ಥಾನ ಹೇಗೆ ಬಂತು ಅಂತ? ಆದ್ರೆ ಓದ್ಲಿಕ್ಕೆ ಅಷ್ಟು ಸಮಯ ಸಿಕ್ತಾ, ಅಥವಾ ನಿಮ್ಮ ಮೆದುಳು ಅಷ್ಟು ಪವರ್ ಇತ್ತ ಅಂತ ಆ ಸಂದರ್ಭ? 24 ಗಂಟೆಯಲ್ಲಿ ನಮಗೆ ಬೇಕಾದಷ್ಟು ಸಮಯ ಇದೆ, ಅದನ್ನ ನಾವು ಹೇಗೆ ವಿನಿಯೋಗಿಸ್ತೇವೆ ಅನ್ನುವಂಥದ್ದು ಮುಖ್ಯ. ಎಲ್ಲರಿಗೂ ಕೂಡ 24 ಗಂಟೆಗಳ ಅವಧಿ ಇದೆ ದಿನದಲ್ಲಿ, ಅಷ್ಟು 365 ದಿನ ಇದೆ ಒಂದು ವರ್ಷದಲ್ಲಿ. ಅದನ್ನ ನಾವು ಹೇಗೆ ಯುಟಿಲೈಸ್ ಮಾಡ್ತೇವೆ ಅನ್ನುವಂಥದ್ದು. ನಾನು ಕೇಳೋದು, ನಿಮಗೆ ಕಾಲೇಜ್ ಇತ್ತು, ಅಲ್ಲಿ ಬರೆಯೋದು ಅಥವಾ ಅವ್ರು ಹೇಳಿದನ್ನು ಕೇಳೋದು, ಪಾಠ ಕೇಳೋದು ಇರ್ತದೆ. ಅದು ಬಿಟ್ಟು NSS ಅಂತ ಬಂದಾಗ ಅಲ್ಲಿ ಇಲ್ಲಿ ಕೆಲಸ ಇರುತ್ತೆ, ಅಥವಾ ಏನೋ ಕಾರ್ಯಕ್ರಮಗಳ ಆಯೋಜನೆ ಮಾಡೋದಿರುತ್ತೆ, ಅದನ್ನು ನಿರ್ವಹಣೆ ಮಾಡೋದಿರುತ್ತೆ. ಮನೆಗೆ ಹೋಗಿ ಓದ್ತಾ ಇದ್ರ ಎವ್ರಿ ಡೇ? ಹೇಗಿತ್ತು? ಎವ್ರಿ ಡೇ ಅಂತ ಹೇಳಿ ಅಲ್ಲ, ಅದೇ ನಾವೊಂದು ಮಾರ್ಚಲ್ಲಿ ಎಕ್ಸಾಮ್ ಆದರೆ ಜಾನ್ವರಿ ನಂತರ ತುಂಬ ಸ್ವಲ್ಪ ಸೀರಿಯಸ್ ಆಗಿ ಓದಲಿಕ್ಕೆ ಸ್ಟಾರ್ಟ್ ಮಾಡ್ತೇವೆ. ಆ್ಯಂಡ್ ಲೆಕ್ಚರರ್ಸ್ ಹೆಲ್ಪ್ ಮಾಡ್ತಾರೆ, ನಿಮಗೆ ಏನಾದರೂ ಡೌಟ್ಸ್ ಇದೆ. SSLCಯಲ್ಲಿ ರ್ಯಾಂಕ್ ಬಂದವಳಿಗೆ PUCಯಲ್ಲಿ ಬರುತ್ತೆ ಅನ್ನುವಂಥ ಮಾತುಗಳು ಇತ್ತ ನಿಮ್ಮ ಸುತ್ತ? ಮಾತುಗಳು ಇದ್ದಿರ್ಬೋದು, ಆದರೆ ನನ್ನ ಲಕ್ಷ್ಯ ಅದಾಗಿರಲಿಲ್ಲ. ನನಗೆ ಅಲ್ಲಿ ಬಂದಂಥದ್ದು 98.5%. ಆದರೆ ನಾನು 90% ಬಂದಿದ್ರೆ ಕೂಡ ಆಕ್ಸೆಪ್ಟ್ ಮಾಡ್ತಿದ್ನು. ಏನಂದರೆ ಅಷ್ಟೇನು ಪ್ರೆಷರ್ ಇರಲಿಲ್ಲ ನನಗೆ, ಈಗ ಇಷ್ಟೇ ಬರಲೇಬೇಕು ಅನ್ನೋಂಥದ್ದಿರಲಿಲ್ಲ. ನಿಮಗೂ ಹಠ ಇರಲಿಲ್ಲ ರ್ಯಾಂಕ್ ಬರಲೇಬೇಕು ಅಂತ? ಇಲ್ಲ, ಹಠ ಇರಲಿಲ್ಲ. ಒಳ್ಳೆ ಮಾರ್ಕ್ಸ್ ಬರಬೇಕು ಅಂತ ಹೇಳಿತ್ತು, ಎಷ್ಟು ಬರ್ತದೆ ಅಷ್ಟು. ಓಕೆ, ಸೂಪರ್. ಸೊ ಅಷ್ಟು ಹಠಕ್ಕೆ ಬಿತ್ತು ಓದಿದ್ರೆ ಬರ್ತಾ ಇರಲಿಲ್ವೋ ಏನೋ ಗೊತ್ತಿಲ್ಲ ನನಗೆ. ಆದರೆ ನೀವು ಖುಷಿಯಿಂದ ಅದನ್ನ ಬರಿಬೇಕು, ಒಂದು ಒಳ್ಳೆ ಮಾರ್ಕ್ ಬರಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಬರೆದ್ರಿ, ಹಾಗಾಗಿ ರ್ಯಾಂಕ್ ಬಂತು. ಸೊ ಅದರ ಜೊತೆಯಲ್ಲಿ ನಿಮ್ಮ ಡಿಗ್ರಿಯ ಜೀವನ ಏನಿರುತ್ತೆ ತುಂಬಾ ಸ್ಪೆಷಲ್ ಆಗಿರ್ತದೆ. ಅದು ಹೇಗಿತ್ತು, ಜೊತೆಗೆ ಅಲ್ಲಿಂದ ದೆಹಲಿಯ ಪಯಣ ಇರ್ಬೋದು, ಬೆಂಗಳೂರಿನ ಪಯಣ ಇರ್ಬೋದು, ಸಾಂಸ್ಕೃತಿಕ ಲೋಕದಲ್ಲಿ ಯಶಸ್ಸಿನ ಪಯಣ ಹೇಗಿತ್ತು ಅನ್ನೋದನ್ನು ಮಾತಾಡ್ತೀವಿ. ಅದಕ್ಕೂ ಮುನ್ನ ಪುಟ್ಟ ವಿರಾಮ.
ವಿರಾಮದ ಬಳಿಕ ಮತ್ತೆ ಪ್ರತಿಭೆಯ ಪ್ರತಿ ಹೆಜ್ಜೆ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಬಿಂದಿಯಲ್ ಶೆಟ್ಟಿ ಅವರಿದ್ದಾರೆ. ಅವರ ಸಾಂಸ್ಕೃತಿಕ ಇರ್ಬೋದು, ಶೈಕ್ಷಣಿಕ ಸಾಧನೆಗಳ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ನಾನೀಗಾಗಲೇ PUC ಶಿಕ್ಷಣ, ಅದರಲ್ಲಿ ಸಿಕ್ಕಿದಂಥ ಸಾಧನೆ ಇರ್ಬೋದು, ಅಲ್ಲಿ ಸಿಕ್ಕಿದಂಥ ಅನುಭವಗಳ ಬಗ್ಗೆ ಕೇಳಿದೆ. ಮತ್ತೆ ಬರುವಂಥದ್ದು ಡಿಗ್ರಿ ಅನ್ನುವಂಥದ್ದು. ಅದು ಬಹಳಷ್ಟು ಪ್ರಭಾವ ಬೀರುವಂಥದ್ದು, ಭವಿಷ್ಯವನ್ನು ನಿರ್ಧಾರ ಮಾಡುವಂಥ ಅಂತ ಹೇಳ್ಬೋದು. ಎಷ್ಟು ಸ್ಪೆಷಲ್ ನಿಮ್ಮ ಡಿಗ್ರಿ ಜೀವನ? PUC ಆದ ನಂತರ CA ಮಾಡಬೇಕು ಅಂತ ಹೇಳಿ ಒಂದು ಇತ್ತು. ಅದಕ್ಕೆ ಎಂಟ್ರೆನ್ಸ್ ಕೊಟ್ಟಿದ್ದೆ CAದು, ಅದು ಕ್ಲಿಯರ್ ಆಯಿತು. ಅದಾದ ನಂತರ ಕೆಲವೊಂದು ಕಾಲೇಜ್ಗಳಲ್ಲಿ ಅಂದರೆ CA ಮತ್ತು ಡಿಗ್ರಿ ಒಟ್ಟಿಗೆ ಇರುವಂಥ ಕಾಲೇಜ್ಗಳಿತ್ತು. ಹಾಗಾಗಿ ಅಲ್ಲಿ ಹೋಗು ಅಂತ ಹೇಳಿ ಕೆಲವೊಂದು ಅಭಿಪ್ರಾಯ ಇತ್ತು. ಆದರೆ ನಾನು ಆಯ್ಸಿದ್ದು ಗೋವಿಂದದಾಸ ಕಾಲೇಜನ್ನು, ಯಾಕಂದರೆ ಅಲ್ಲಿ ಮೇಯ್ನ್ ಆಗಿ ನಮಗೆ ಸಿಗುವಂಥ ಸಪೋರ್ಟಿಗೋಸ್ಕರ. ಹಾಗಾಗಿ ಅಲ್ಲಿದ್ದಂತಹ 3 ವರ್ಷಗಳ ಡಿಗ್ರಿ ಕೂಡ ಬಹಳಷ್ಟು ಒಂದು ನನ್ನನ್ನು ಶೇಪ್ ಮಾಡಲಿಕ್ಕೆ ಬಹಳಷ್ಟು ಪ್ರಭಾವವನ್ನು ಬೀರಿದೆ. ಅಲ್ಲಿ ಮತ್ತೊಮ್ಮೆ ನನಗೆ ರಾಷ್ಟ್ರೀಯ ಸೇವಾ ಯೋಜನೆಯ ಒಂದು ಭಾಗವಾಗಲಿಕ್ಕೆ ಅಲ್ಲಿ ಕೂಡ ನನಗೆ ಅವಕಾಶ ಸಿಕ್ಕಿತು. PUCಯಲ್ಲಿ ಭಾಗವಾಗಿದ್ದವರು ಏನೋ ಒಂದಷ್ಟು ಅನುಭವಗಳನ್ನು ತೆಗೆದುಕೊಂಡು ಹೋದ್ರಿ. ಆದರೆ ಡಿಗ್ರಿಯಲ್ಲಿ ಇರುವಾಗ NSSನ ಭಾಗ ಆಗುವಾಗ ಅಲ್ಲಿ ಏನೋ ಒಂದು ಶಕ್ತಿ ನಿಮ್ಮೊಳಗಿತ್ತ, ಅಥವಾ ಅಲ್ಲಿ ನಿಮಗೆ ಯಾವ ರೀತಿಯ ಅವಕಾಶಗಳು ಸಿಕ್ತು ಅನ್ನುವಂಥದ್ದು? ಯಾಕಂತ ಹೇಳಿದರೆ ಅದಷ್ಟು ವಿದ್ಯಾರ್ಥಿಗಳಿದ್ರೂ ಕೂಡ ವಿಂಧ್ಯ ಅವರು ಏನೋ ಒಂದು ಸ್ಪೆಷಲ್ ಆಗಿ ಕಾಣಿಸ್ಕೊಳ್ತಾ ಇದ್ದಾರೆ ಅಂತ ಹೇಳಿದರೆ ಅವರೇನೋ ಅಲ್ಲಿ ಜಾಸ್ತಿ ತೊಡಗಿಸ್ಕೊಂಡಿರಬೇಕು, ಅಥವಾ ಅವರಿಗೆ ಅವಕಾಶಗಳು ಆ ರೀತಿ ಬಂದಿರಬೇಕು. ಆ ಅವಕಾಶಗಳನ್ನು ಅವರು ಬಳಸಿರಬೇಕು. ಹೇಗಿತ್ತು ಆ ಅವಕಾಶ? ಅಲ್ಲಿ ನಮಗೆ NSS ಕೋಆರ್ಡಿನೇಟರ್ ಆಗಿದ್ದಂಥವರು ಪ್ರತೀಕ್ಷಾ ಮೇಡಮ್ ಅಂತ ಹೇಳಿ, ರಿಪಬ್ಲಿಕ್ ಡೇ ಪರೇಡ್ ಜನವರಿ 26 ಯಾವತ್ತು ಆಗುವ ಹಾಗೆ ನಮ್ಮ ಬ್ಯಾಚ್ನಲ್ಲೂ ಕೂಡ ಸೆಲೆಕ್ಷನ್ಸ್ಗೆ ಬಂದಿತ್ತು. ನಮ್ಮ ಕಾಲೇಜಿನಿಂದ ಅಂದರೆ ಅದಕ್ಕೆ ಕ್ರೈಟೀರಿಯಾ ಒಂದು ಪರೇಡ್, ನಮಗೆ ಅಲ್ಲಿ ಪರೇಡ್ ಮಾಡಲಿಕ್ಕೆ ಇರುವುದರಿಂದ ಮೇನ್ ಕ್ರೈಟೀರಿಯಾ ಪರೇಡ್ ಆಗಿರ್ತದೆ. ಆನಂತರ ಕಲ್ಚರಲ್ಸ್, ನಾವು ಎಷ್ಟು ಕಲ್ಚರಲ್ಸಲ್ಲಿ ಇನ್ವಾಲ್ವ್ಮೆಂಟ್ ಇದ್ದೇವೆ ಅದು ಕೂಡ ಇಂಪಾರ್ಟೆಂಟ್ ಆಗ್ತದೆ. ಅದಾದ ನಂತರ ನಾವು ಮಾತಾಡುವಂತಹ ಬೋಲ್ಡ್ನೆಸ್ ಆಗಿರ್ಬೋದು, ಅದೆಲ್ಲ ಕೌಂಟ್ ಆಗಿ ನಮ್ಮ ಕಾಲೇಜಲ್ಲಿ ಇರುವುದರಲ್ಲಿ ಒಂದು ಜನ ಸೆಲೆಕ್ಟ್ ಆಗಿ ಬೆಸ್ಟನ್ನು ಸೆಲೆಕ್ಟ್ ಮಾಡಿ ಅವರು ಯೂನಿವರ್ಸಿಟಿ ಲೆವೆಲ್ ಸೆಲೆಕ್ಷನ್ಸಿಗೆ ಕಳಿಸ್ತಾರೆ. ಯೂನಿವರ್ಸಿಟಿಯಲ್ಲಿ ಪ್ರತಿಯೊಂದು ಕಾಲೇಜಿನಿಂದಲೂ ಕೂಡ 2 ವಿದ್ಯಾರ್ಥಿಗಳು ಬರ್ತಾರೆ. ಅಲ್ಲಿಯೂ ಕೂಡ ಸೆಲೆಕ್ಟ್ ಆಗಿ 4 ಮಂದಿ ಹುಡುಗರು 4 ಮಂದಿ ಹುಡುಗಿಯರನ್ನು ಸೆಲೆಕ್ಟ್ ಮಾಡಿ ಸ್ಟೇಟ್ ಕ್ಯಾಂಪಿಗೆ ಕಳಿಸ್ತಾರೆ. ಬೆಲ್ಗಾಮ್ನಲ್ಲಿ ಆ ಒಂದು ಕ್ಯಾಂಪ್ ಇತ್ತು. ಅದಾದ ನಂತರ ಅಲ್ಲಿಂದ ಕರ್ನಾಟಕದಿಂದ 33 ಹುಡುಗಿಯರು 33 ಹುಡುಗರನ್ನು ಸೆಲೆಕ್ಟ್ ಮಾಡಿ ಸೌತ್ ಝೋನ್ ಕ್ಯಾಂಪಿಗೆ ಕಳಿಸ್ತಾರೆ. ಅದು ನಡೆದಂಥದ್ದು ಚೆನ್ನೈನಲ್ಲಿ. ಅಲ್ಲಿಂದ ನಂತರ 7 ಜನ ಹುಡುಗರು 7 ಜನ ಹುಡುಗಿಯರನ್ನು ನ್ಯಾಷನಲ್ ರಿಪಬ್ಲಿಕ್ ಡೇ ಪರೇಡಿಗೆ ಸೆಲೆಕ್ಟ್ ಮಾಡಿ ಕಳಿಸ್ತಾರೆ. ಆ 14ರಲ್ಲಿ ನಾನು ಒಬ್ಬಳಾಗಿದ್ದೆ ಅಂತ ಹೇಳಲಿಕ್ಕೆ ಖುಷಿ ಆಗ್ತದೆ. 2020 ಜಾನ್ವರಿಯಲ್ಲಿ ನಡೆದಂತಹ ಈ ರಿಪಬ್ಲಿಕ್ ಡೇ ಪರೇಡ್ನಲ್ಲಿ ನಾನು ಕೂಡ ಒಂದು ಭಾಗವಾಗಿದ್ದೆ. ಈ ಒಂದು ಜರ್ನಿ ಅನ್ನುವಂಥದ್ದು, ಪರೇಡ್ ಆಗಿರ್ಬೋದು, ಅಥವಾ ನಿಮಗೆ ಬ್ಯಾಂಗ್ಳೂರು, ಚೆನ್ನೈ ಅಥವಾ ನವದೆಹಲಿ ಇರ್ಬೋದು, ಇಲ್ಲಿಗೆಲ್ಲ ಹೋಗ್ತೀನಿ, NSS ಇಂಥ ಜರ್ನಿ ಕೊಡುತ್ತೆ ಅನ್ನುವಂಥ ಕನಸಿತ್ತ ನಿಮಗೆ ಮುಂಚೆ? ಹೀಗೆ ಒಂದು ಕ್ಯಾಂಪ್ ಇದೆ ಅನ್ನುವಂಥ ಐಡಿಯಾ ನನಗೆ ಇತ್ತು. ಆದರೆ ಹಠ ಇತ್ತ ನಿಮಗೆ ಹೋಗಲೇಬೇಕು ಅಂದರೆ ಅಲ್ಲೂ ಕೂಡ ಒಂದು ಸಲ ನಾವು ಆ ಒಂದು ಜರ್ನಿಗೆ ಸ್ಟೆಪ್ ಆದ ನಂತರ ಹೇಗಾದರೂ ಮಾಡಿ ಅಲ್ಲಿ ತನಕ ರೀಚ್ ಆಗಬೇಕು. ಯಾಕಂದರೆ ನಮ್ಮ ಕಾಲೇಜ್ನಲ್ಲಿ ಸತತವಾಗಿ 6 ಬಾರಿ ಈ ಒಂದು ಕ್ಯಾಂಪಿಗೆ ಅಟೆಂಡ್ ಆಗಿದ್ದು. ಹಾಗಾಗಿ ಅದೊಂದು ಛಲ ಇತ್ತು. ನನ್ನದೇ ಕಸಿನ್ ಅರ್ಪಿತಾ ವಿಶೇಟಿ ಅಂತ ನಾನೇನು ಹೇಳಿದೆ, ಅವರು ಕೂಡ ಈ ಒಂದು ಕ್ಯಾಂಪ್ಗೆ ಅಟೆಂಡ್ ಆಗಿದ್ರು, ಅಲ್ಲಿ ಆ ಭಾಗವಾಗಿತ್ತು. ಹಾಗಾಗಿ ಒಂದು ಅದಕ್ಕಿಂತ ಮುಂಚೆ ಏನು ಐಡಿಯಾ ಇರಲಿಲ್ಲ. ಕಾಲೇಜಿಗೆ ಸೇರುವಾಗಲೇ ನಾನು ರಿಪಬ್ಲಿಕ್ ಡೇ ಪರೇಡಿಗೆ ಹೋಗಬೇಕು ಅನ್ನೋ NSSನ ಭಾಗವಾಗಿರಬೇಕು ಅನ್ನೋಂಥ ಮನಸ್ಸು ಮಾತ್ರ ಇತ್ತು. ಅದಾದ ನಂತರ ಒಂದು ಸಾಲಿ ಕಾಲೇಜಿನಲ್ಲಿ ಸೆಲೆಕ್ಷನ್ ಆದ ನಂತರ ಆ ಹಠದಿಂದಾಗಿ ಮುಂದೆ ಹೋಗಲಿಕ್ಕೆ ಸಾಧ್ಯ. ಹೇಗನ್ನಿಸ್ತು? ಬಹಳಷ್ಟು ಒಂದು ಒಳ್ಳೆಯ ಎಕ್ಸ್ಪೀರಿಯನ್ಸ್. ಯಾಕಂದರೆ ಅದಕ್ಕಿಂತ ಮುಂಚೆ 4-5 ಕ್ಯಾಂಪ್ ಆಗಿ ನಂತರ 1 ತಿಂಗಳು ನಾವು ಡೆಲ್ಲಿಯಲ್ಲಿ ಇರಬೇಕಾಗಿತ್ತು. ಈ ಜಾನ್ವರಿ ಟೈಮಲ್ಲಿ ಅಂದರೆ ಬಹಳಷ್ಟು ಚಳಿ ಇರುವಂಥ ಒಂದು ಪ್ರದೇಶ ನವದೆಹಲಿ. ಬೆಳಿಗ್ಗೆ 3 ಗಂಟೆಗೆ ನಾವು ಪ್ರಾಕ್ಟೀಸಿಗೆ ಹೋಗಬೇಕಾಗಿತ್ತು ರಾಜ್ಪಥ್ಗೆ. ಸ್ವೆಟರ್ ಎಲ್ಲ ಹಾಕ್ಕೊಂಡು ಆ ಸಂದರ್ಭದಲ್ಲಿ 3 ಗಂಟೆಗೆ ಏಳುವುದು ಒಂದು ದೊಡ್ಡ ವಿಷಯ ಅಂತ ನಮಗೆ ಅನಿಸ್ತಿರ್ಲಿಲ್ಲ. ಯಾಕಂದರೆ ಅದು ನಮ್ಮ ಒಂದು ಡೈಲಿ ರುಟೀನ್ ಆಗಿ ಹೋಗಿತ್ತು. ಆದ ನಂತರ ಆ 26 ಜಾನ್ವರಿಗೆ ಆ ರಾಜ್ಪಥ್ನಲ್ಲಿ ಮಾರ್ಚ್ ಮಾಡುವಾಗ ನಮ್ಮದೇ ಒಂದು ಪ್ರೌಡ್ ಫೀಲಿಂಗ್ ಬರ್ತದೆ. ನಾವು ಫೈನಲಿ ಇಷ್ಟು 1 ತಿಂಗಳ ಟ್ರೈನಿಂಗ್ನ ನಂತರ ನಾವು ಇದನ್ನು ಮಾಡಿದ್ವಲ್ಲ ಅಂತೇಳಿ. ಅದಾದ ನಂತರ ಅಲ್ಲಿ ಮತ್ತೊಂದು ಅಪರ್ಚುನಿಟಿ ಅಂದರೆ ಅಲ್ಲಿ ಕೂಡ ಈ 200 ವಾಲಂಟಿಯರ್ಸ್ ಫ್ರಮ್ ಆಲ್ ಓವರ್ ದ ಇಂಡಿಯಾ ಅವರು ಬರ್ತಾರೆ. ಬಟ್ ಅಲ್ಲಿ ಮಾರ್ಚ್ ಮಾಡಲಿಕ್ಕೆ ಸಿಗುವಂಥದ್ದು ಬರೀ 148 ಸ್ಟೂಡೆಂಟ್ಸಿಗೆ ಮಾತ್ರ. ನಾನು ಆ 148 ಸ್ಟೂಡೆಂಟ್ಸ್ನ ಭಾಗ ಆಗಿದ್ದೆ ಅಂತ ಹೇಳಲಿಕ್ಕೆ ಖುಷಿ ಆಗ್ತದೆ. ಅದೇ ರೀತಿ 200 ವಾಲಂಟಿಯರ್ಸಲ್ಲಿ 14 ಮೆಂಬರ್ಸಿಗೆ ಪ್ರೈಮ್ ಮಿನಿಸ್ಟರ್ ಅವರ ಎದುರು ಕಲ್ಚರಲ್ ಪರ್ಫಾರ್ಮೆನ್ಸ್ ನೀಡಲಿಕ್ಕೆ ಅವಕಾಶ ಇರ್ತದೆ. ಸೊ ನಮ್ಮ
ಕರಾವಳಿ ಭಾಗದ ಯಕ್ಷಗಾನವನ್ನು ಪ್ರದರ್ಶಿಸಲಿಕ್ಕೆ ನರೇಂದ್ರ ಮೋದಿ ಅವರ ಮುಂಭಾಗದಲ್ಲಿ ನನಗೆ ಆ ಒಂದು ಅವಕಾಶ ಸಿಕ್ಕಿತು. ಅದಕ್ಕಾಗಿಯೂ ಕೂಡ ನಾನು NSSಗೆ ಕೃತಾರ್ಥಳಾಗಿದ್ದೆ. ಓಕೆ, NSS ಇಂದ ಬಹಳಷ್ಟು ಅವಕಾಶಗಳು ಸಿಕ್ಕಿತು, ಜೊತೆಗೆ ಆ ಅವಕಾಶಗಳು ಅನ್ನುವಂಥದ್ದು ನಿಮಗೆ ಸಾಧನೆ ಮಾಡೋದಕ್ಕೆ ಸ್ಫೂರ್ತಿ ಆಯಿತು ಅನ್ನುವಂಥದ್ದು. ನರೇಂದ್ರ ಮೋದಿ ಅವರ ಮುಂದೆ ನಮ್ಮ ತುಳುನಾಡಿನ ಗಂಡು ಕಲೆ ಅದನ್ನು ಪ್ರೆಸೆಂಟ್ ಮಾಡ್ತೀವಿ, ಸಂದರ್ಭ ಹೇಗಿತ್ತು ನಿಮಗೆ? ಬಹಳಷ್ಟು ಒಂದು ಖುಷಿಯ ಸಂದರ್ಭ. ಯಾಕಂದರೆ ಅವರನ್ನು ನೋಡ್ತೇವೆ ಅಂತ ಹೇಳಿ ಅದೊಂದು ಉತ್ಸಾಹ. ಒಂದು 5 ಮೀಟರ್ಸ್ 10 ಮೀಟರ್ಸ್ ಡಿಸ್ಟೆನ್ಸಲ್ಲಿ ನಾವು ಅವರನ್ನು ನೋಡುವಾಗ ಅಂದರೆ ನಾವೇನು ಮಾಡಬೇಕು ಅಂತ ಹೇಳಿ ಗೊತ್ತಾಗೋದಿಲ್ಲ. ನನ್ನ ಕೈ ಹೀಗೆ ಹೋಯಿತು. ಅಂದರೆ ಅವರನ್ನು ನೋಡಿದ್ದಾಗ ಅಷ್ಟೊಂದು ಖುಷಿ ಆಯಿತು. ಅದಾದ ನಂತರ ಅಲ್ಲಿ ಪರ್ಫಾರ್ಮೆನ್ಸ್ ನೀಡುವುದಂತ ಹೇಳಿದರೆ ಮತ್ತಷ್ಟು ಖುಷಿಯ ವಿಚಾರ. ಹಾಗಾಗಿ ತುಂಬ ಖುಷಿ ಆಯಿತು ಆ ಒಂದು ಮೂಮೆಂಟ್. ಸೊ ಈ ಪರೇಡ್ ಆಯಿತು, ಅಲ್ಲಿ ಕಲ್ಚರಲ್ ಏನು ನಿಮಗೆ ಈವೆಂಟ್ ಮಾಡೋದಕ್ಕೆ ಸಿಕ್ತು. ಅದರ ಜೊತೆಯಲ್ಲಿ ನಿಮಗೆ ರಾಜ್ಯ ಮತ್ತು ರಾಷ್ಟ್ರ ಪ್ರಶಸ್ತಿ ಅನ್ನುವಂಥದ್ದು NSS ಸಿಗುತ್ತೆ. ಸೊ ಇದು ರಾಷ್ಟ್ರ ಪ್ರಶಸ್ತಿ ಹೇಗೆ ವ್ಯಾಲ್ಯೂ ಮಾಡ್ತಾರೆ, ರಾಜ್ಯ ಪ್ರಶಸ್ತಿ ಹೇಗೆ ವ್ಯಾಲ್ಯೂ ಮಾಡ್ತಾರೆ, ಯಾವ ಸಂದರ್ಭಕ್ಕೆ ಸಿಕ್ಕಿತು, ಹೇಗಾಯಿತು? ಇದು ನನಗೆ ಸಿಕ್ಕಿರುವಂಥದ್ದು ಸೆಪ್ಟೆಂಬರ್ 24 NSS ಡೇ 2021ನಲ್ಲಿ ಸಿಕ್ಕಿರುವಂಥದ್ದು ಫಾರ್ ದ ಇಯರ್ 2019 and 20. ಪ್ರತಿಯೊಂದು ಕಾಲೇಜಿನಿಂದಲೂ ಕೂಡ ಒಂದೊಂದು ವಿದ್ಯಾರ್ಥಿಗೆ ಒಂದು ಬಿಂದೆ ಅವರ ಒಂದು ಕರೆ ಇದೆ, ಸ್ವೀಕಾರ ಮಾಡ್ತೀನಿ. ಹಲೋ ಹಲೋ ಹಲೋ, ನಮಸ್ತೆ. ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನನ್ನ ಹೆಸರು ಸತೀಶ್ ಅಂತೇಳಿ. ಓಕೆ, ಮಾತಾಡಿ ಸರ್. ನೋಡುವ ಬಹಳ ಖುಷಿ ಆಗ್ತಾ ಇದೆ ಇವರನ್ನ, ಹಿಂದೆ ಅವರ ಪ್ರತಿಭೆಯನ್ನು ನೋಡುವಾಗ. ಓಕೆ, ಅದೊಂದು ಗಾಂಧಾರಿ ಪಾರ್ಟ್ ಒಂದು ಚಿತ್ರ ನೋಡಿದೆ. ಓಕೆ, ಈಗ ಪಾತ್ರಧಾರಿಗಳು ಪಾತ್ರ ಮಾಡುವಾಗ ಯಾವ್ದ ಅವ್ರಿಗೆ ಇಷ್ಟಪಟ್ಟು ಎಲ್ಲ ಮಾಡ್ತಾರೆ. ಅವರಿಗೆ ಒಂದು ಇಷ್ಟವಾದಂತ ಪಾತ್ರ ಯಾವ್ದಂತೇಳಿ. ಮತ್ತೊಂದು ಏನಂತ ಹೇಳಿದ್ರೆ ಯಕ್ಷಗಾನದಲ್ಲೂ ಇದ್ದಾರೆ. ಮತ್ತೆ ಅವರ ಮುಖ ವರ್ಣಿಕೆಯನ್ನು ನೋಡಿದೆ ಯಕ್ಷಗಾನದಲ್ಲಿ ನೀವು ಈಗ ತೋರಿಸ್ತಾ ಇದ್ದೀರಲ್ವಾ, ಹಾಗೆ ಈಗ ಅನೇಕ ವಿವಿಧ ಕ್ಷೇತ್ರಗಳಲ್ಲಿ ಅವರು ಇದ್ದಾರೆ. ಈಗ ಎಲ್ಲರಿಗೊಂದು ಮೂಡೋ ಪ್ರಶ್ನೆ ಏನಂತ ಹೇಳಿದ್ರೆ, ಸಾಮಾನ್ಯವಾಗಿ ಎಲ್ಲರ ಬಾಯಲ್ಲಿ ಎಂಟು ಪುರ್ಸೋತಿಚ್ ನೀವು ಸಾಮಾನ್ಯವಾಗಿ ಕೇಳ್ತೀರಿ. ಆದ್ರೆ ನಮ್ಮ ಮಹಾನ್ ಪ್ರತಿಭೆ ಅವರಿಗೆ ಹೇಗೆ ಟೈಮ್ ಹೊಂದಿಸ್ಕೊಳ್ತಾ ಇದ್ದಾರೆ. ಯಾಕೆ ಕೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಇವರಿಂದ ಅನೇಕ ಪ್ರತಿಭೆಗಳಿಗೆ ಒಂದು ಮಾರ್ಗದರ್ಶನವಾಗ್ಲಿ, ಇವರ ಹೆಸರು ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳಗ್ಲಿ, ಮತ್ತೆ ಮುಂದೊಂದು ದಿನ ನಮ್ಮ ತುಳುನಾಡಿಗೆ ಒಂದು ಕೀರ್ತಿಯ ಕನಸವಾಗ್ಲಿ. ಪೂರ ಕಾರ್ಯಕ್ರಮವನ್ನು ನೋಡ್ತೇವೆ, ಅಷ್ಟು ಖುಷಿ ಆಗ್ತಿದೆ ನೋಡಿ. ಒಂದು ಹೆಣ್ಣು ಮಕ್ಕಳಿಗೆ ಒಂದು ಪ್ರೋತ್ಸಾಹ ಕೊಟ್ರೆ ಏನೆಲ್ಲ ಸಾಧನೆ ಮಾಡ್ತಾರೆ ಎನ್ನುವುದಕ್ಕೆ ಇವರು ಉತ್ತಮ ಉದಾಹರಣೆ. ನಾನು ಒಂದು ಹೇಳುವುದಷ್ಟೇ, ತಂದೆ ತಾಯಿಗಳಿಗೆ ಮೊದಲು ಮನೆಯಿಂದ ಪ್ರೋತ್ಸಾಹ ಸಿಗ್ಬೇಕು. ಹಾಗಾಗಿ ಸಮಾಜದಲ್ಲಿ ಮುಂದೆ ಒಳ್ಳೆ ಬೆಳಕಿಗೆ ಬರ್ತಾರೆ. ತುಂಬಾ ಖುಷಿ ಆಯ್ತು, ನಿಮ್ಗೆ ಅಭಿನಂದನೆಗಳು. ಇನ್ನೂ ದೊಡ್ಡ ಹೆಚ್ಚಿನ ಸಾಧನೆ ಮಾಡಿ. ಅದೇ ಇಲ್ಲಿಗೆ ಮುಗಿಯುತ್ತಂತೇಳಿ ಸುಮ್ಮನೆ ಕೂರ್ಬೇಡಿ, ಇನ್ನೂ ಏನೋ ಹೆಚ್ಚು ಸಾಧನೆ ಮಾಡ್ಲಿಕ್ಕಿದೆ ಅಂತ, ದಿನ ಕಲಿತಾ ಇದ್ದೇನೆ ಅಂತ ಒಂದು ಬಯಸ್ಕೊಂಡು ದೊಡ್ಡ ದೊಡ್ಡ ಸಾಧನೆ ಮಾಡಿ ಅಂತ. ಧನ್ಯವಾದ ಸತೀಶ್. ಸೊ ನಾನು ಅವಾಗ ನಿಮ್ಮ ಹತ್ರ ಕೇಳ್ತಾ ಇದ್ದೆ, ಏನು ರಾಜ್ಯ ಮತ್ತೆ ರಾಷ್ಟ್ರ ಪ್ರಶಸ್ತಿ ಪ್ರತಿಯೊಂದು ಕಾಲೇಜಿನಿಂದಲೂ ಕೂಡ ಒಂದೊಂದು ವಿದ್ಯಾರ್ಥಿಗೆ ಎಷ್ಟು ಒಂದು ಪುಸ್ತಕ, ನಮ್ಮ ಒಂದು NSSನಲ್ಲಿ ನಾವು ಮಾಡಿದಂತಹ ಚಟುವಟಿಕೆಗಳೇನಿದೆ ಆ ಎಲ್ಲ ಚಟುವಟಿಕೆಗಳನ್ನು ಫೈಲ್ ಮಾಡಿ, ಅದೇ ರೀತಿ ಬೇರೆ ನಾವು ಯಾವ ಆ್ಯಕ್ಟಿವಿಟೀಸಲ್ಲಿದ್ದೇವೆ ಅದನ್ನೆಲ್ಲ ಫೈಲ್ ಮಾಡಿ ಯೂನಿವರ್ಸಿಟಿಗೆ ಸಬ್ಮಿಟ್ ಮಾಡಲಿಕ್ಕೆ ಇರ್ತದೆ. ಸೊ ನಮ್ಮ ಕಾಲೇಜಿನಿಂದ ನನ್ನ ಒಂದು ಫೈಲನ್ನು ನಾವು ಸಬ್ಮಿಟ್ ಮಾಡಿದ್ವಿ. ಅದೇ ರೀತಿ ಎಲ್ಲ ಕಾಲೇಜಿನಿಂದಲೂ ಕೂಡ ಸಬ್ಮಿಟ್ ಮಾಡಿರ್ತಾರೆ. ಯೂನಿವರ್ಸಿಟಿಯಿಂದ ಒಂದು ಹುಡುಗ ಒಂದು ಹುಡುಗಿಯ ಫೈಲನ್ನು ಸ್ಟೇಟಿಗೆ ಕಳಿಸ್ತಾರೆ. ಸ್ಟೇಟಿನಿಂದ ಒಂದು ಹುಡುಗ ಒಂದು ಹುಡುಗಿಯ ಫೈಲನ್ನು ಸೆಲೆಕ್ಟ್ ಮಾಡಿ ನ್ಯಾಷನಲ್ಸಿಗೆ ಕಳಿಸ್ತಾರೆ. ನ್ಯಾಷನಲ್ಸಲ್ಲಿ 15 ಬಾಯ್ಸ್ ಆ್ಯಂಡ್ 15 ಗರ್ಲ್ಸಿಗೆ ಈ ಒಂದು ಅವಾರ್ಡನ್ನು ಪ್ರತಿ ವರ್ಷ ನೀಡ್ತಾ ಬರ್ತಿದ್ದಾರೆ. ನನ್ನ ಅದೃಷ್ಟಕ್ಕಾಗಿ ಅಲ್ಲಿ ನನಗೆ ಈ ಒಂದು ಅವಾರ್ಡ್ ಸಿಕ್ಕಿತ್ತು. ಆದರೆ ನಾನು ಇಲ್ಲಿ ಹೇಳಲೇಬೇಕಾದಂತಹ ಒಂದು ವಿಷಯ ಅಂತ ಹೇಳಿದರೆ, ಈಗ ನನಗೆ ಅಲ್ಲಿ ಆ ರಾಷ್ಟ್ರ ಪ್ರಶಸ್ತಿ ಸಿಕ್ಕಿದೆ ಅಥವಾ ರಾಜ್ಯ ಪ್ರಶಸ್ತಿ ಸಿಕ್ಕಿದೆ ಅಂತ ಹೇಳಿದರೆ ನಾನು ಮಾತ್ರ ಬೆಸ್ಟ್ NSS ವಾಲಂಟಿಯರ್ ಅಂತ ಹೇಳಿ ಅಲ್ಲ. NSSನಲ್ಲಿ ಯಾರೆಲ್ಲ ಮನಪೂರ್ವಕವಾಗಿ ಕೆಲಸ ಮಾಡ್ತಾರೋ, ಯಾರೆಲ್ಲ NSSನಲ್ಲಿ ಮನಪೂರ್ವಕವಾಗಿ ಅದರ ಭಾಗವಾಗಿದ್ದಾರೋ ಅವರೆಲ್ಲರೂ ಕೂಡ ಬೆಸ್ಟ್ NSS ವಾಲಂಟಿಯರ್ಸೇ. ಆದರೆ ಅವಾರ್ಡ್ ಅನ್ನುವಂಥದ್ದು ಅದರದ್ದೇ ಆದ ಒಂದು ಕ್ರೈಟೀರಿಯಾ, ಮಾನದಂಡಗಳ ಪ್ರಕಾರ ನೀಡುವಂಥದ್ದು. ಹಾಗಾಗಿ ಅದರ ಕನ್ಸಿಡ್ರೇಷನ್ನಿಂದಾಗಿ ನನಗೆ ಅಲ್ಲಿ ಅವಾರ್ಡ್ ಸಿಕ್ಕಿದೆ, ನಮಗೆ 30 ಜನರಿಗೆ. ಆದರೆ ಬೆಸ್ಟ್ NSS ವಾಲಂಟಿಯರ್ ಎನ್ನುವಂಥದ್ದು ಒಂದು ಜನರಿಗೆ ಮಾತ್ರ ಸೀಮಿತ ಅಲ್ಲ,
ಅದು ಎಲ್ಲರಿಗೂ ಕೂಡ ಅವರ ಪರವಾಗಿ ನಾವು ಸ್ವೀಕರಿಸ್ತೀವಿ. ಅಷ್ಟೇ ಅಷ್ಟೇ, ಎಲ್ಲರ ಪರವಾಗಿ ನಿಮ್ಗೆ ಕೊಟ್ಟಿದ್ದಾರೆ, ಎಲ್ಲರನ್ನ ಪ್ರತಿನಿಧಿಸಿ ನೀವು ಹೋಗಿದ್ದೀರಾ. ಈ ಭಾಗದ NSS ಅನ್ನ ಪ್ರತಿನಿಧಿಸಿ ನಿಮ್ಮ ಹೋಗಿದ್ದೀರಾ, ನಿಮ್ಗೆ ಕೊಟ್ಟಿದ್ದಾರೆ. ಬಹಳ ಖುಷಿ, ನಿಮ್ಮದೇ ಆದಂಥ ಪರಿಶ್ರಮ ಕೂಡ ಅದರಲ್ಲಿ ಇತ್ತು ಅನ್ನೋದು. ನೀವು ಆವಾಗ ರಾಹುಲ್ ಅವರು ಕರೆ ಮಾಡಿ ಹೇಳಿದ್ರು ಕಿರುಚಿತ್ರದಲ್ಲಿ ಅಭಿನಯಿಸಿದ್ದಾರೆ ಅನ್ನುವಂಥದ್ದು ನೀವು ಹೇಳಿದ್ರೆ ಅವರು ಕರೆ ಮಾಡಿದಾಗ. ಸೊ ಯಾವೆಲ್ಲ ಕಿರುಚಿತ್ರಗಳು ಅಥವಾ ಸಿನಿಮಾಗಳು ಏನಾದರೂ ಅಭಿನಯಿಸಿದ್ರು? ಸಿನಿಮಾ ಆಫರ್ಸ್ ಇತ್ತು ಅಂದ್ರೆ, ಬಟ್ ಯಾವತ್ತೂ ಕೂಡ ಕಿರುಚಿತ್ರದಲ್ಲಿ ಮಾತ್ರ, ಒಂದು ಕಿರುಚಿತ್ರದಲ್ಲಿ. ನಂತರ ಸಿನಿಮಾ ಹೋಗ್ಲಿಕ್ಕೆ ಅಂದ್ರೆ ಬೇಡ ಅಂತ ಹೇಳಿತ್ತು, ಅಂದ್ರೆ ಬೇರೆ ಆಕ್ಟಿವಿಟೀಸ್ ಸ್ವಲ್ಪ ಜಾಸ್ತಿ ಇದ್ದದ್ರಿಂದಾಗಿ ಸಿನಿಮಾದಲ್ಲಿ ಯಾವತ್ತೂ ಕೂಡ ನಾನು ಅದರ ಭಾಗ ಆಗಿರ್ಲಿಲ್ಲ. ಇನ್ನು ನಿಮ್ಮ ಬ್ಯುಸಿ ಶೆಡ್ಯೂಲ್ ಎಲ್ಲ ಮುಕ್ತಾಯ ಆದ್ರೆ ಮುಂದೆ ನೀವು ಅದನ್ನ ಜರ್ನಿಯನ್ನು ಕಂಟಿನ್ಯೂ ಮಾಡ್ತೀರಾ ಅಂತ? ಸಿನಿಮಾ ಏನಾದರೂ ಆಫರ್ಸ್ ತುಂಬಾ ಇದೆ ಅಂತ ಹೇಳ್ತಾರೆ, ಈಗ ಸದ್ಯಕ್ಕೆ ಆ ಪ್ಲಾನ್ಸ್ ಇಲ್ಲ, ಮುಂದೆ ನೋಡು. ಓಕೆ. ಸೊ ಇನ್ನು ನೀವು ರಾಜ್ಯ ಇರ್ಬೋದು, ರಾಷ್ಟ್ರೀಯ ಮಟ್ಟದ ಯುವಜನ ಮೇಳಗಳಲ್ಲೂ ಕೂಡ ಪರ್ಫಾರ್ಮೆನ್ಸ್ಗಳನ್ನು ಕೊಟ್ಟಿದ್ದೀರಾ. ಸೊ ಅದು ಯಾವ ರೀತಿ ಅನುಭವ ಕೊಟ್ಟು? ಒಳ್ಳೆಯ ರೀತಿಯಾದಂತಹ ಅನುಭವ. ಯಾಕಂದ್ರೆ ನಮ್ಮ ಗೋವಿಂದದಾಸ ಕಾಲೇಜಿನ ನಾಟಕ ತಂಡ ಹಾಗೂ ಪೂಜಾ ನೃತ್ಯ ಅಂತ ಹೇಳಿ ನಾವೊಂದು ಫೋಕ್ ಡಾನ್ಸ್ ಮಾಡ್ತೇವೆ. ಈ ತಂಡ ಪ್ರತಿ ವರ್ಷವೂ ಕೂಡ ಅನೇಕ ಕಡೆಗಳಲ್ಲಿ ಒಂದು ಸ್ಪರ್ಧೆಗಳಲ್ಲಿ ಬಹುಮಾನವನ್ನ ವಿಜೇತ ಆಗ್ತಾ ಬರ್ತಾ ಇದೆ. ಅಲ್ಲಿ ನಮಗೆ ಒಂದು ಒಳ್ಳೆಯ ಲಲಿತ ಕಲಾ ಅಧ್ಯಯನ ಕೇಂದ್ರ ಇದೆ. ಅಲ್ಲಿ ವಿನೋದ್ ಶೆಟ್ಟಿ ಕೃಷ್ಣಾಪುರ ಅಂತ ಇದ್ದಾರೆ, ಅವರು ನಮ್ಮ ಒಂದು ಟ್ಯೂಟರ್ ಆಗಿದ್ದಾರೆ, ಮೆಂಟರ್ ಆಗಿದ್ದಾರೆ. ಅವರ ಒಂದು ನೇತೃತ್ವದಲ್ಲಿ ನಾವು ಅದೆಷ್ಟೋ ಕಾರ್ಯಕ್ರಮಗಳಿಗೆ ಹೋಗಿದ್ದೇವೆ. ನೋಯ್ಡಾದಲ್ಲಿ ನಡೆದಂತಹ ನ್ಯಾಷನಲ್ ಯೂತ್ ಫೆಸ್ಟಿವಲ್ನಲ್ಲಿ ಕೂಡ ನಾವು ಪೂಜಾ ನೃತ್ಯವನ್ನು ಪ್ರದರ್ಶಿಸಿದ್ವಿ, ಕರ್ನಾಟಕವನ್ನು ರೆಪ್ರೆಸೆಂಟ್ ಮಾಡಿದ್ವಿ. ಅದೇ ರೀತಿ ಉತ್ತರ ಪ್ರದೇಶದಲ್ಲಿ ನಡೆದಂತಹ ಒಂದು ನ್ಯಾಷನಲ್ ಯೂತ್ ಫೆಸ್ಟಿವಲ್ ಅಲ್ಲಿ ಡ್ರಾಮಾ ಇವೆಂಟ್ ಅಲ್ಲಿ ನಾವು ಫಸ್ಟ್ ಪ್ಲೇಸ್ ಅನ್ನ ಗಳಿಸ್ತಿದ್ವಿ. ಇದೆಲ್ಲವೂ ಕೂಡ ಬಹಳಷ್ಟು ಖುಷಿ ಕೊಡುವಂತಹ ವಿಚಾರ. ಸೂಪರ್. ನಿಮ್ಮ ಪ್ರತಿಭೆಯನ್ನು ಗುರುತಿಸಿದವರು ಅದೆಷ್ಟೋ ಜನ ಇದ್ದಾರೆ, ನಿಮಗೆ ಒಳ್ಳೆ ಆಶೀರ್ವಾದವನ್ನು ಮಾಡಿದ್ದಾರೆ, ಚೆನ್ನಾಗಿರೋ ಮಗ, ಇನ್ನಷ್ಟು ಸಾಧನೆ ಮಾಡುವ ಅನ್ನೋದು. ಸ್ನೇಹಿತರು ಇನ್ನೂ ಕೂಡ ಎತ್ತರಕ್ಕೆ ಬೆಳಿಬೇಕನ್ನುವಂಥ ಆಶಯಗಳನ್ನು ಇಟ್ಟಿದ್ದಾರೆ. ಸೊ ನಿಮಗೆ ಸಿಕ್ಕಿರುವಂಥ ಒಂದಷ್ಟು ಪ್ರಶಸ್ತಿ ಇರ್ಬೋದು, ಪುರಸ್ಕಾರಗಳಿರ್ಬೋದು, ಸೊ ಅದನ್ನು ಹೇಳೋದಾದ್ರೆ ಆ ಗೌರವಗಳು, ವೇದಿಕೆಗಳಾಗಿರ್ಬೋದು ಅಥವಾ ಗೌರವಗಳ ಬಗ್ಗೆ ಹೇಳೋದಾದ್ರೆ ಯಾವುದು? ಪ್ರಶಸ್ತಿಗಳು ಸಿಕ್ಕಿದೆ. ಬೆಂಗಳೂರು ಬಣ್ಣ ಸಂಘದ ವತಿಯಿಂದ ಕೂಡ ಒಂದು ಫೆಲಿಸಿಟೇಷನ್ಸ್ ಆಗಿದೆ. ಅದೇ ರೀತಿ ಮುಂಬೈನಲ್ಲಿ ಭವಾನಿ ಫೌಂಡೇಶನ್, ಹಾಗೆ ಕರ್ನಾಟಕ ಚೇತನ ಅಂತ ಒಂದು JCI ಅದರ ಕೂಡ ಭಾಗವಾಗಿದೆ ನಾನು, JCI ಸುರತ್ಕಲ್ನಲ್ಲಿ. ಅಲ್ಲಿಯೂ ಕೂಡ ರೆಕಗ್ನಿಷನ್ ಸಿಕ್ಕಿದೆ, ಹಲವಾರು ಕಡೆಗಳಲ್ಲಿ ಸಿಕ್ಕಿದೆ. ಅಂದರೆ ಅದು ನೀಡುವಂತಹ ಮುಖ್ಯ ಉದ್ದೇಶ ಅಂತ ಹೇಳಿದರೆ, ಈಗ ನೀವು ಕೂಡ ನನ್ನನ್ನು ಕರೆಸಿರುವಂತಹ ಮುಖ್ಯ ಉದ್ದೇಶ ಅಂತ ಹೇಳಿದರೆ, ನನ್ನ ಪ್ರತಿಭೆಯನ್ನು ಹಲವರಿಗೆ ಹೇಳುವುದು ನಿಜ, ಆದರೆ ಅದರಿಂದ ಇನ್ಸ್ಪೈರ್ ಆಗಿ ಅದೆಷ್ಟೋ ಬೇರೆ ಯುವ ಜನತೆ ಅಥವಾ ಸ್ಟೂಡೆಂಟ್ಸ್ ಮಕ್ಕಳು ಯಾರಿದ್ದಾರೆ ಅವರಿಗೆ ಸ್ಫೂರ್ತಿಯಾಗಿ ನಮ್ಮ ಒಂದು ಜರ್ನಿಯಿಂದ ಏನಾದರೂ ಅವರು ಕೂಡ ಒಂದು ಇನ್ಸ್ಪಿರೇಷನ್ ತಗೊಂಡ್ರೆ ಅದೇ ನಮಗೆ ಒಂದು ದೊಡ್ಡ ಆನರ್ ಇದ್ದ ಹಾಗೆ. ಅದಕ್ಕಿಂತ ದೊಡ್ಡ ಆನರ್ಸ್ ಬೇರೆ ಇಲ್ಲ. ಓಕೆ, ಸೂಪರ್. ಇಷ್ಟೆಲ್ಲ ಮಾತನಾಡ್ತಾ ನಿಮ್ಮ ಜರ್ನಿಯ ಬಗ್ಗೆ ತಾವು ಪ್ರಸ್ತುತ ಏನು ಮಾಡ್ತಾ ಇದ್ದೀವಿ? ಪ್ರಸ್ತುತ ನಾನು BCom ಅನ್ನು ಗೋವಿಂದಾಸ ಕಾಲೇಜಲ್ಲಿ ಕಂಪ್ಲೀಟ್ ಮಾಡಿ CA ವ್ಯಾಸಂಗವನ್ನು ಮಾಡ್ತಿದ್ದೇನೆ. ಇನ್ನು ಒಂದು ಫರ್ಮಲ್ಲಿ ನಾನು ಆರ್ಟಿಕಲ್ಶಿಪ್ಗೆ ಜಾಯ್ನ್ ಆಗಲಿಕ್ಕಿದ್ದೇನೆ ಫ್ರಮ್ 2 days. ಎಸ್, ಸೂಪರ್. ಇಷ್ಟೆಲ್ಲ ನಿಮ್ಮ ಜರ್ನಿಯ ಜೊತೆ ನಿಮಗೆ ಬೆಂಬಲವಾಗಿ ನಿಂತವರು, ಪ್ರೋತ್ಸಾಹದ ಶಕ್ತಿಯಾಗಿದ್ದವರು ನಿಮ್ಮ ತಂದೆ ತಾಯಿ ಇರ್ಬೋದು, ನಿಮ್ಮ ಸ್ನೇಹಿತರಿರ್ಬೋದು, ನಿಮ್ಮ ಕುಟುಂಬಸ್ಥರಿರ್ಬೋದು, ಒಂದಷ್ಟು ಸಂಘ ಸಂಸ್ಥೆಗಳಿರ್ಬೋದು, ಎಲ್ಲರಿಗೂ ಈ ಸಂದರ್ಭದಲ್ಲಿ ಏನು ಹೇಳಲಿಕ್ಕೆ ಬಯಸ್ತೇನೆ? ಪ್ರೋತ್ಸಾಹ ನೀಡಿದವರಿಗೆ ಯಾವತ್ತೂ ಕೂಡ ತಲೆಬಾಗಿ ನಮಸ್ಕಾರಗಳನ್ನು, ವಂದನೆಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿ ಆಶೀರ್ವಾದ ಯಾವತ್ತೂ ಕೂಡ ಬೇಕು. ಯಾಕಂದರೆ ದೇವರ ಅನುಗ್ರಹ ಆಗಿರ್ಬೋದು ಅಥವಾ ಹಿರಿಯರ ಅನುಗ್ರಹ ಆಗಿರ್ಬೋದು, ಇದೆಲ್ಲವೂ ಕೂಡ ಇದ್ದರೆ ಮಾತ್ರ ನಾವು ಮುಂದೆ ಸಾಗಲಿಕ್ಕೆ ಸಾಧ್ಯ. ಮತ್ತೊಮ್ಮೆ ಹೇಳುವುದೇನಂತ ಹೇಳಿದರೆ, ನಾನೇನು ದೊಡ್ಡ ಸಾಧನೆಯನ್ನು ಮಾಡಲಿಲ್ಲ. ಸಮುದ್ರ ಇದ್ದರೆ ಅದರಲ್ಲಿ 1 ಬಿಂದು 2 ಬಿಂದು ಅಷ್ಟು ಮಾತ್ರ ನಾನು ಮಾಡಿರುವಂಥದ್ದು. ಇನ್ನೂ ಕೂಡ ಈ ಪಯಣ ಮುಂದೆ ಹೋಗಬೇಕು. ಇಲ್ಲಿಂದ ನಿಮಗೆ ಇನ್ನೊಂದು ದೊಡ್ಡ ಜವಾಬ್ದಾರಿ ಇರ್ತದೆ, ನೀವು ದೊಡ್ಡ ಸಾಧಕಿ ಆಗಬೇಕು ಅನ್ನೋದು. ಹೌದು, ಅದೇ. ಮತ್ತಷ್ಟು ಪ್ರತಿಭೆಗಳು ನಮ್ಮ ಊರಿನಿಂದ, ನಮ್ಮ ಈ ಮಂಗಳೂರು ಭಾಗದ ತುಳುನಾಡಿನ ಒಂದು ಗೌರವವನ್ನು ಇನ್ನಷ್ಟು ಎತ್ತರಕ್ಕೆ ಏರಿಸಬೇಕು ಅನ್ನುವಂಥ ಒಂದು ಆಶಯ. ಓಕೆ. ಬಿಂದಿ ಅವರು ನಗ್ತಾ ಇರ್ತಾರೆ, ತುಂಬ ಖುಷಿಯಿಂದ ಇರ್ತಾರೆ. ಸುತ್ತಮುತ್ತ ಇದ್ದವರಿಗೆ ಅವರು ಜೋರಾಗಿದ್ದರೂ ಕೂಡ ಖುಷಿಯನ್ನು ಕೊಡುವಂಥ ವ್ಯಕ್ತಿತ್ವ ಇರ್ಬೋದು ಅನ್ನುವಂಥದ್ದು ಇರ್ತದೆ. ಸೊ ಈ ನಡುವೆ ಬಿಂದಿ ಅವರಿಗೆ ಮನಸ್ಸಿಗೆ ಕಾಡುವಂಥ ನೋವುಗಳು ಇರುವುದಿಲ್ವ? ನೋವುಗಳಿರ್ತದೆ, ಆದ್ರೆ ಏನ್ ಮಾಡ್ತಾರೆ, ಹೇಗೆ ತಡೀತೀರಾ ಅದನ್ನ ನಿಮ್ಮ ಮನಸ್ಸಿಗೆ ಬರದಾಗೆ? ನೋವುಗಳಿರ್ತದೆ, ಆದ್ರೆ ಎಕ್ಸ್ಪ್ರೆಸ್ ಮಾಡುವುದು ಕೂಡ ನಮಗೆ ಎಲ್ಲಿ ಎಕ್ಸ್ಪ್ರೆಸ್ ಮಾಡಬೇಕು ಅಲ್ಲಿ ಮಾತ್ರ ನಾವು ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ.
ಆದ್ರೆ ಮುಖದಲ್ಲಿ ನಗು ಇದ್ರೆ ನಮ್ಮ ಮನಸ್ಸಿನ ನೋವು ಯಾಕೆ ಬೇರೆಯವರಿಗೆ ಕೂಡ ಎಫೆಕ್ಟ್ ಆಗಬೇಕು? ನಾವು ನಗು ಇದ್ರೆ ಬೇರೆಯವರಿಗೂ ಕೂಡ ಒಂದು ಖುಷಿಯನ್ನ ಹಂಚ್ಲಿಕ್ಕೆ ಸಾಧ್ಯ ಅಲ್ಲ. ಹಾಗಾಗಿ ಯಾವತ್ತೂ ಕೂಡ ನಗ್ತಿದ್ರೆ ಒಳ್ಳೇದು ಅಂತ ಹೇಳಿ ಒಪಿನಿಯನ್. ರೈಟ್. ಒಂದಷ್ಟು ಜನ ಕಲಾವಿದರಿಗೆ ಅವಕಾಶಗಳು ಸಿಕ್ಕಿರುವುದಿಲ್ಲ ಅಥವಾ ಸಿಕ್ಕಿರುವಂಥ ಅವಕಾಶಗಳು ಅವರ ಜೀವನದಲ್ಲಿ ಬಹುದೊಡ್ಡ ಬದಲಾವಣೆಯನ್ನು ಕೊಟ್ಟಿರುವುದಿಲ್ಲ ಅಂತ ಹೇಳಬಹುದು. ಅಂತ ಒಂದಷ್ಟು ಯುವ ಪ್ರತಿಭೆಗಳಿಗೆ ಏನಾದರೂ ಒಂದು ಕಿವಿ ಮಾತು ಹೇಳೋದು? ನೀವು ಎಲ್ಲದರಲ್ಲೂ ಕೂಡ ಹುಷಾರಿರ್ಬೇಕು ಅಥವಾ ಎಲ್ಲದರಲ್ಲೂ ಕೂಡ ಪರಿಣತರಾಗಿರ್ಬೇಕು ಅನ್ನುವಂಥದ್ದು ಏನೂ ಇಲ್ಲ. ಯಾಕಂದ್ರೆ ಒಬ್ಬೊಬ್ಬರ ಆಸಕ್ತಿ ಒಂದೊಂದು ಇರ್ತದೆ. ಈಗ ಯಾರು ಕೂಡ ಪರಿಪೂರ್ಣರಲ್ಲ. ಯಾಕಂದ್ರೆ ಈಗ ನಾನು ಎಲ್ಲದರಲ್ಲಿ ಇದ್ದೇನೆ ಅಂತ ಹೇಳಿದ್ರೆ, ಕ್ರೀಡಾ ಕ್ಷೇತ್ರದಲ್ಲಿ ನಾನಿಲ್ಲ, ಚಿತ್ರಕಲೆಯಲ್ಲಿ ನಾನಿಲ್ಲ, ಆ ಒಂದು ಫೀಲ್ಡ್ ಕೂಡ ಇದೆ. ಅದರಲ್ಲಿ ಕೂಡ ನೀವು ಒಳ್ಳೆಯದಾಗಿ ನೀವು ಒಂದು ಪರಿಣತರಾಗಿರ್ಬೋದು. ಅಥವಾ ಡಾನ್ಸ್ ಅಂತ ಹೇಳಿದ್ರೆ ನೀವು ಡಾನ್ಸಲ್ಲಿ ಮಾತ್ರ ಇರ್ಬೋದು, ನೀವು ಯಕ್ಷಗಾನದಲ್ಲಿ ಮಾತ್ರ ಇರ್ಬೋದು. ಯಾವುದೇ ಒಂದು ಫೀಲ್ಡ್ ನಿಮ್ಮ ಆಸಕ್ತಿ ಅದರಲ್ಲಿದ್ರೆ ಅದರಲ್ಲಿ ಮುಂದೆ ಹೋಗ್ಲಿಕ್ಕೆ ಪ್ರಯತ್ನ ಪಡಿ. ಯಾವತ್ತಾದ್ರೂ ಒಂದು ದಿನ ಅದೊಂದು ದೊಡ್ಡ ಸಾಧನೆ ಆಗಿರ್ಬೇಕು ಅಂತ ಏನಿಲ್ಲ. ನಿಮ್ಮ ಮನಸ್ಸಿಗೆ ಆ ಒಂದು ಖುಷಿ ಸಿಕ್ಕಿದ್ರೆ ಅದೇ ನಿಮ್ಗೆ ಒಂದು ದೊಡ್ಡ ಆನರ್ ಇದೆ. ಕಾರ್ಯಕ್ರಮದ ಕೊನೆಯದಾಗಿ ಮೊದಲನೇದಾಗಿ ಥ್ಯಾಂಕ್ ಯು. ನೀವು ನನ್ನನ್ನು ಒಂದು ಸ್ಪಂದನ ಟಿವಿಗೆ ಆಹ್ವಾನವನ್ನ ಮಾಡಿ ಒಂದು ಗಂಟೆ ಹೇಗೆ ಸಮಯ ಕಳೀತು ಅನ್ನೋಂಥದ್ದೇ ಗೊತ್ತಾಗ್ಲಿಲ್ಲ. ಒಂದು ಯೂಸ್ಫುಲ್ 1 hour ನನಗೆ ಕೂಡ ಹಾಗೂ ಈ ಕಾರ್ಯಕ್ರಮವನ್ನು ನೋಡ್ತಿರುವವರಿಗೂ ಕೂಡ, ಕಾಲ್ ಮಾಡಿದವರು ಕೂಡ ಖುಷಿ ಆಯಿತು, ಆಶೀರ್ವಾದವನ್ನು ನೀಡಿದ್ರಿ. ಅದೇ ರೀತಿ ಬೇರೆ ಯಾರೆಲ್ಲ ಈ ಕಾರ್ಯಕ್ರಮವನ್ನು ನೋಡ್ತಾ ಇದ್ದೀರಿ, ನಿಮ್ಗೆಲ್ಲರಿಗೂ ಕೂಡ ಧನ್ಯವಾದಗಳು. ಇನ್ನಷ್ಟು ಪ್ರತಿಭೆಗಳು ಈ ಒಂದು ಚಾನಲ್ಗೆ ಬಂದು ಅವರ ಒಂದು ಪಯಣದ ಸ್ಟೋರಿಯನ್ನ ಹಂಚಿಕೊಳ್ಳುವ ಹಾಗೆ ಆಗಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಖಂಡಿತ ಬಿಂದಿ ಅವರೇ, ಕಾರ್ಯಕ್ರಮಕ್ಕೆ ಬಂದು ನಿಮ್ಮ ಸಾಧನೆಯ ಒಂದಷ್ಟು ಹೆಜ್ಜೆಗಳ ಬಗ್ಗೆ ಅಥವಾ ನೀವು ಇಟ್ಟಿರುವಂಥ ಹೆಜ್ಜೆಗಳಲ್ಲಿ ನಿಮಗೆ ಸಿಕ್ಕಿರುವಂಥ ಅನುಭವಗಳ ಬಗ್ಗೆ ತುಂಬಾ ಚೆನ್ನಾಗಿ ಹೇಳಿದ್ದೀರಾ. ಜೊತೆಗೆ ಅದು ಒಂದಷ್ಟು ಜನರಿಗೆ ಸ್ಫೂರ್ತಿ ಖಂಡಿತ ಆಗೇ ಆಗುತ್ತೆ. ಮಾತನಾಡುವ ರೀತಿ ಇರ್ಬೋದು ಅಥವಾ ನೀವು ನಿಮ್ಮ ಜೀವನದಲ್ಲಿ ಸಿಕ್ಕಂಥ ಅನುಭವಗಳನ್ನು ಬಳಸಿಕೊಂಡ ರೀತಿ ಅಥವಾ ಅವಕಾಶಗಳನ್ನು ಬಳಸಿಕೊಂಡ ರೀತಿ, ಇಟ್ಟಂಥ ಹೆಜ್ಜೆಗಳು ಖಂಡಿತ ಸ್ಫೂರ್ತಿ ಆಗೇ ಆಗುತ್ತೆ ಅನ್ನುವಂಥ ಮಾತಿನ ಜೊತೆಯಲ್ಲಿ ಸ್ಪಂದನ ಟಿವಿಯ ಪರವಾಗಿ ನಿಮಗೆ ಇನ್ನಷ್ಟು ವಿಶ್ವಾಸನ ಹೇಳ್ತಾ ಇದ್ದೀವಿ. ಅಂದರೆ ಮುಂದಿನ ಭವಿಷ್ಯ ಅನ್ನುವಂಥದ್ದು ನಿಮ್ಮ CA ಆಗುವಂಥ ಕನಸಿರ್ಬೋದು ಅಥವಾ ನೀವು ಇಟ್ಟಿರುವಂಥ ಮನಸ್ಸಲ್ಲಿ ಒಂದಷ್ಟು ಕನಸುಗಳು ಇದ್ದೇ ಇರುತ್ತೆ. ಆ ಕನಸುಗಳೆಲ್ಲ ಈಡೇರಲಿ, ಶುಭವಾಗಲಿ, ನಿಮ್ಮ ಭವಿಷ್ಯ ಚೆನ್ನಾಗಿರಲಿ ಅನ್ನುವಂಥ ಆಶಯ ಸ್ಪಂದನ ಟಿವಿ ಇವತ್ತು ಕೊಡ್ತಾ ಇದೆ. ಇಲ್ಲಿಂದ ಜವಾಬ್ದಾರಿ ಮತ್ತಷ್ಟು ಜಾಸ್ತಿ ಆಗ್ತದೆ. ಸೊ ಅದನ್ನು ನಿರ್ವಹಿಸ್ತೀರಾ ಅನ್ನುವಂಥ ಧೈರ್ಯವೂ ಕೂಡ ಇದೆ. ಅನಂತ ಧನ್ಯವಾದಗಳು. ಧನ್ಯವಾದ. ವೀಕ್ಷಕರೇ, ನೋಡಿದ್ರಲ್ಲ ಬಿಂದಿ ಶೆಟ್ಟಿ ಅನ್ನುವಂಥ ಪ್ರತಿಭೆ ಯಾವ ರೀತಿಯಲ್ಲಿ ಅವರ ಪ್ರತಿ ಹೆಜ್ಜೆಗಳನ್ನು ಇಟ್ಟರು, ಆ ಪ್ರತಿ ಹೆಜ್ಜೆಗಳಲ್ಲಿ ಅವರಿಗೆ ಸಿಕ್ಕಿದಂಥ ಅನುಭವಗಳು ಹೇಗಿತ್ತು. ಖಂಡಿತ ಒಂದಷ್ಟು ಜನರಿಗೆ ಎಲ್ಲವೂ ಕೂಡ ಸ್ಫೂರ್ತಿ ಆಗೇ ಆಗುತ್ತೆ. ಇನ್ನೊಂದು, ಪ್ರತಿಯೊಂದು ಅವಕಾಶವೂ ಕೂಡ ಅದನ್ನು ಬಳಸಿಕೊಂಡು ಯಶಸ್ಸಾದವರಿಗೆ ಮಾತ್ರ ಅದರ ಅವಕಾಶದ ಬಗ್ಗೆ ಗೌರವ ಅಥವಾ ಅದು ಹೇಗಿತ್ತು ಅನ್ನುವಂಥ ಅದರ ಎಲ್ಲ ಅಂತರಾಳ ಖಂಡಿತ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಹಾಗಾಗಿ ಎಲ್ಲವನ್ನು ಕೂಡ ಅರಿತು ಬಾಳುವಂತಾಗಲಿ ಅನ್ನುವಂಥ ಮಾತಿನ ಜೊತೆಯಲ್ಲಿ ಇದಾಗಿತ್ತು ಈ ಹೊತ್ತಿನ ವಿಶೇಷ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ ಟಿವಿ.